ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಪುರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಸದ್ದು ಮಾಡಿದ ಕಾಲಿತ್ತಟ್ಟೆ. ರಾಜ್ಯಾದ್ಯಂತ ನಿನ್ನೆ ನಡೆದಂತ ಒಂದು ಜನಾಗ್ರಹ ಆಂದೋಲನ. ಈ ಆಂದೋಲನದ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಒಂದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಖಾಲಿ ತಟ್ಟೆ, ಖಾಲಿ ಚೀಲ ಇಟ್ಕೊಂಡು ಪ್ರತಿ ಮನೆ ಮುಂದೆ ಇಡೀ ರಾಜ್ಯಾದ್ಯಂತ, ರಾಜ್ಯದೆಲ್ಲ ಜಿಲ್ಲೆಗಳಲ್ಲೂ ನಡೆದಂಥ ಜನಾಗ್ರಹ ಆಂದೋಲನ. ಈ ಒಂದು ಆಂದೋಲನದ ಯಾವ ಹಿನ್ನೆಲೆಯಲ್ಲಿ, ಯಾವ ಕಾರಣಕ್ಕಾಗಿ, ಯಾವ ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಆಂದೋಲನ ನಡೆಯಿತು, ಎಲ್ಲ ಹಿನ್ನೆಲೆಯಲ್ಲಿ ನಾವು ಮಾತಾಡ್ಲಿಕ್ಕಿದ್ದೇವೆ. ಜೊತೆಗೆ ಈ ಒಂದು ಆಂದೋಲನದ ರೂವಾರಿಗಳು ಅಥವಾ ಸಂಚಾಲಕರು ಆಗಿರುವಂಥ ಸಾಮಾಜಿಕ ಕಾರ್ಯಕರ್ತರುಗಳು, ರೈತ ಸಂಘದವರು ಮತ್ತು ಆಂದೋಲನದಲ್ಲಿ ಭಾಗಿಯಾದವರೆಲ್ಲ ನಮ್ಮ ಜೊತೆಗೆ ದೂರವಾಣಿಯಲ್ಲಿ ಕೂಡ ಮಾತಾಡಲಿಕ್ಕಿದ್ದಾರೆ. ನಾನು ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಒಂದು ಜನಾಗ್ರಹ ಆಂದೋಲನ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಚಾಲಕರಾಗಿರುವಂಥ ಉಮರ್ UH ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಉಮರ್ ಅವರು, ನಿಮಗೆ ಪ್ರೀತಿಯ ಸ್ವಾಗತ. ಈ ಒಂದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜನ ಬೇರೆ ಬೇರೆ ರೀತಿಯ ಕಷ್ಟ ನಷ್ಟಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ನಾವು ಮುಖ್ಯವಾಗಿ ವೈದ್ಯಕೀಯ ಒಂದು ಸೌಲಭ್ಯಗಳ ಅಥವಾ ವೈದ್ಯಕೀಯ ನೆರವು ಸಕಾಲಿಕವಾಗಿ ಲಭಿಸದೇ ಇರುವಂಥದ್ದು, ಅದರ ಜೊತೆಗೇನೆ ಜನರ ಹೊಟ್ಟೆಪಾಡು, ದಿನನಿತ್ಯದ ಊಟ ಅಥವಾ ಕೂಲಿ ಅಥವಾ ಉದ್ಯೋಗ, ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಒಂದು ಜನಾಗ್ರಹ ಆಂದೋಲನದ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತ ಒಂದು ಪ್ರಯತ್ನ ನಡೆಯಿತು. ನಿನ್ನೆ ದಿವಸ ಇಡೀ ರಾಜ್ಯದಲ್ಲಿ ನಡೆದಂತ, ನೀವು ಈ ಒಂದು ಟಿವಿಯಲ್ಲಿ ಈಗ ಮಧ್ಯೆ ವಿಜುವಲ್ ಅಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಯಾಕಂತ ಹೇಳಿದ್ರೆ ಇವತ್ತಿನ ಕೋವಿಡ್ ನಿರ್ಬಂಧದ ಸಂದರ್ಭದಲ್ಲಿ ಬೀದಿಯಲ್ಲಿ ಬಂದು ಸಾರ್ವಜನಿಕವಾಗಿ ಪ್ರತಿಭಟನೆ, ಮೆರವಣಿಗೆ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಬೇಕು ನೋಡಿ. ಸೊ ಹಾಗಾಗಿ ಪ್ರತಿ ಮನೆಯಲ್ಲೇ ಪ್ರತಿಯೊಬ್ಬರು ಕೂಡ ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಅಥವಾ ಒಟ್ಟು ಸಮಾಜದ ಎಲ್ಲ ವರ್ಗದ ಜನರ ಬೇಡಿಕೆಯನ್ನು ಸರ್ಕಾರದ ಮುಂದೆ ತರುವ ಸಲುವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಜನ ನಿನ್ನೆ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಬೇರೆ ಬೇರೆ ಟೈಮ್ಗಳಲ್ಲಿ ತಮ್ಮ ಮನೆಯ ಮುಂದೆ ತಮ್ಮ ಆಗ್ರಹ ಪತ್ರಗಳನ್ನು ಇಟ್ಕೊಂಡು ಮಾತನಾಡಿದ್ದಾರೆ ಅಥವಾ ಫಲಕಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಸೊ ಈ ಮೂಲಕ ಇಡೀ ರಾಜ್ಯದಲ್ಲಿ ಈ ಕೋವಿಡ್ನ ನಿರ್ಬಂಧದ ನಡುವೆ ಕೂಡ ಒಂದು ವಿಭಿನ್ನ ಮಾದರಿಯ, ಒಂದು ವಿಶಿಷ್ಟ ಮಾದರಿಯ ಧ್ವನಿ ನಿನ್ನೆ ದಿವಸ ನಾವು ಕೇಳಿದ್ದೇವೆ. ಸರ್ಕಾರಕ್ಕೆ ಈ ಧ್ವನಿ ತಕ್ಕ ಮಟ್ಟಿಗಾದರೂ ತಟ್ಟುತ್ತಾ ಅನ್ನೋದನ್ನು ನಾವಿವತ್ತು ಮಾತನಾಡಬೇಕು, ಕಾದು ನೋಡಬೇಕು. ಪ್ರಶ್ನೆಗಳಿರಬಹುದು ನಿಮ್ಮಲ್ಲಿ ಕೂಡ. ಸರ್ಕಾರ ಮೊನ್ನೆ ದಿವಸ ಭಾರಿ ದೊಡ್ಡ ಪ್ಯಾಕೇಜ್ಗಳನ್ನೆಲ್ಲ ಘೋಷಣೆ ಮಾಡಿತ್ತಲ್ವಾ, ಈ ಒಂದು ಇಷ್ಟಿದ್ರೂ ಕೂಡ ಮತ್ತೆ ಯಾಕೆ ಜನ ಬೀದಿಯಲ್ಲಿ ಅಥವಾ ತಮ್ಮ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ? ನಮ್ಮ ಬೇಡಿಕೆಗಳು ಇನ್ನೂ ಈಡೇರಿಲ್ಲ, ಇನ್ನೂ ಅನೇಕ ಬೇಡಿಕೆಗಳು ಇದ್ದಾವೆ. ಇಟ್ ಮೀನ್ಸ್ ಯಾಕಂತ ಹೇಳಿದ್ರೆ ಪ್ಯಾಕೇಜ್ ಘೋಷಣೆ ನಂತರ ಕೂಡ ಜನ ಮಾತಾಡ್ತಾರೆ, ಜನ ಆಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಎಲ್ಲಾ ವಲಯವನ್ನು ಅಥವಾ ಪ್ರತಿಯೊಂದು ವರ್ಗವನ್ನು ಅಥವಾ ಸೆಕ್ಟರ್ ಅನ್ನು, ಕ್ಷೇತ್ರವನ್ನು ಅದು ಇನ್ನೂ ಕೂಡ ತಲುಪಿಲ್ಲ ಅನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಈ ಒಂದು ಮಾತುಕತೆ, ನಾನು ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಜನಾಗ್ರಹ ಆಂದೋಲನ ಸಮಿತಿಯ ಜಿಲ್ಲಾ ಕನ್ವೀನರ್ ಆಗಿರುವಂಥ ಉಮರ್ ಅವರಿದ್ದಾರೆ. ನಾನು ಉಮರ್ ಅವರನ್ನು ಮಾತುಕತೆಗೆ ಸೆಳೆಯುವ ಸಂದರ್ಭದಲ್ಲಿ, ಇದು ಉಮರ್ ಅವರೇ, ಈ ಒಂದು ನನಗೆ ಈ ಮಧ್ಯೆ ನಾನೊಂದು ಹೇಳಬೇಕಾಗಿದ್ದ ವಿಚಾರ, ಜನಾಗ್ರಹ ಆಂದೋಲನ ಸಮಿತಿಯು ಕೇವಲ ಸರ್ಕಾರದ ಮುಂದೆ ತನ್ನ ಬೇಡಿಕೆಯನ್ನು, ತನ್ನ ಆಗ್ರಹ ಅಥವಾ ತನ್ನ ಮನವಿಯ ಅನ್ನು ಮಂಡಿಸುವ ಜೊತೆಗೇನೆ ಈ ಸಮಿತಿ ಕೂಡ ಒಂದಷ್ಟು ವೈದ್ಯಕೀಯ ನೆರವನ್ನು ನೀಡುವಂತ ಅಥವಾ ಇಡೀ ರಾಜ್ಯದಲ್ಲಿ ಒಂದು ನೆಟ್ವರ್ಕ್ ಅನ್ನು ಬಿಲ್ಡಪ್ ಮಾಡುತ್ತಾ ಜನರಿಗೆ ಈ ಸಂಕಷ್ಟ ಕಾಲದಲ್ಲಿ ಬೇಕಾದ ನೆರವು, ಸಹಕಾರ, ಅದ್ರೂ ಕೂಡ ಬಹುಮುಖ್ಯವಾಗಿ ವೈದ್ಯಕೀಯ ನೆರವನ್ನು ನೀಡುವಂತ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬಂದಿದೆ. ತನ್ನ ಕರ್ತವ್ಯವನ್ನು ಮಾಡಿಕೊಂಡು ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಉಂಟು. ಉಮರ್ ಅವರೇ, ಈ ಒಂದು ಜನಾಗ್ರಹ ಆಂದೋಲನ ಸಮಿತಿ ಯಾವಾಗ ರೂಪುಗೊಂಡಿತ್ತು ಮತ್ತು ಏನೆಲ್ಲ ಪರಿಕಲ್ಪನೆಯೊಂದಿಗೆ ಈ ಒಂದು ಸಮಿತಿ ರೂಪುಗೊಂಡಿತ್ತು? ಆಕ್ಚುಲಿ ಜನಾಗ್ರಹ ಆಂದೋಲನ ಎಂಬ ಒಂದು ಸಮಿತಿಯನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾಜಿಕ ಜವಾಬ್ದಾರಿ ಮತ್ತು ಬದ್ಧತೆ. ನಮ್ದು ಸಾಮಾಜಿಕ ಜವಾಬ್ದಾರಿ ಮತ್ತು ಬದ್ಧತೆ, ಕಮಿಟ್ಮೆಂಟ್.
ಹೌದು. ಪ್ರತಿಯೊಬ್ಬನ ನಾವು ಕರ್ತವ್ಯ. ಕರ್ನಾಟಕ ಜೊತೆಗೆ ಒಂದು ರಾಜ್ಯದಲ್ಲಿ ಬೇಕಾದಷ್ಟು ಮಂದಿ ಸಾಮಾಜಿಕ ಬದ್ಧತೆ ಇರುವಂತಹ ಸಾಹಿತಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಬೇರೆ ಬೇರೆ ಜನಪರ ಸಂಘಟನೆಗಳಿದ್ದಾವೆ, ರಾಜಕೀಯ ಪಕ್ಷಗಳಿದ್ದಾವೆ, ಉದ್ಯಮಿಗಳು ಇದ್ದಾರೆ. ಉದ್ಯಮಿಗಳಿದ್ದಾರೆ, ಹ್ಮ್. ಮತ್ತು ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡು ಮೊದಲಿಗೆ ನಾವು ಇದೊಂದು ಆಂದೋಲನದ ರೂಪದಲ್ಲಿ ಇರಲಿಲ್ಲ. ಜನಾಗ್ರಹ ಆಂದೋಲನವು ಈ ಮಟ್ಟಕ್ಕೆ ತಲುಪುವ ಪ್ಲಾನಿಂಗ್ ಎಲ್ಲ ಆರಂಭದಲ್ಲಿ ಇರಲಿಲ್ಲ. ನಮ್ಮ ಡಿಮಾಂಡ್ ಏನಾಗಿತ್ತು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಇತ್ತು. ಉದಾಹರಣೆಗೆ ನಿಮಗೆ ಗೊತ್ತಿರುವ ಹಾಗೆ ಪ್ರತಿ ದಿವಸ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಬುಲೆಟಿನ್ ಜಿಲ್ಲಾಧಿಕಾರಿಯ ಕಚೇರಿಯಿಂದ ಪಬ್ಲಿಷ್ ಆಗುತ್ತೆ ಈ ಕೋವಿಡ್ ಕಾಲಘಟ್ಟದಲ್ಲಿ. ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಷ್ಟು ಮಂದಿಗೆ ಪಾಸಿಟಿವ್ ಬಂದಿದೆ, ಎಷ್ಟು ಮಂದಿ ನೆಗೆಟಿವ್, ಇವತ್ತೆಷ್ಟು ಟೆಸ್ಟ್ ಆಗಿದೆ, ಎಷ್ಟು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ, ಎಷ್ಟು ಮಂದಿ ಸತ್ತಿದ್ದಾರೆ, ಮತ್ತು ಒಟ್ಟು ಸತ್ತಿರುವವರೆಷ್ಟು, ಒಟ್ಟು ಪಾಸಿಟಿವ್ ಎಷ್ಟು, ಈ ಲೆಕ್ಕಾಚಾರ ಮಾತ್ರ ಕೊಡ್ತಾ ಇದ್ರು. ಈ ಲೆಕ್ಕಾಚಾರ ಕೂಡ ಸರಿ ಅಂತ ನಾವು ಒಪ್ಪಲ್ಲ. ಯಾಕಂದ್ರೆ ಸತ್ತಿರುವವರ ಸಂಖ್ಯೆ ಅದು ಬೇಕಂತಲೇ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡುದು ಅಂತ ನಾವು ಆರೋಪ ಮಾಡಲ್ಲ. ಬಟ್ ಇದು ಮಿಸ್ಟೇಕ್ ಆಗ್ತಾ ಇದೆ. ಸತ್ತವರು 7 ಅಂತ ಹೇಳಿದ್ರೆ ಅದು 10, 15, 20 ಎಲ್ಲ ಇರುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಆ ರೀತಿ ಆಗ್ತಾ ಇದೆ. ನಾವು ಈ ಲೆಕ್ಕಾಚಾರ ಕೊಡಿ ಅಂತ, ಸತ್ತವರು ಇಷ್ಟು ಮಂದಿ ಅಂತ ಪೂರ್ತಿ ಲೆಕ್ಕಾಚಾರ ಕೊಡಿ ಅಂತ ಡಿಮಾಂಡ್ ಮಾಡಲಿಲ್ಲ. ನಮ್ಮ ಡಿಮಾಂಡ್ ವೆರಿ ಸಿಂಪಲ್ ಆಗಿತ್ತು. ಈಗ ಆಕ್ಸಿಜನ್ ಇದ್ದು ಕೊರತೆ ಇದೆ ಅಂತ ಕೇಳಿ ಬರ್ತಾ ಇತ್ತಲ್ಲ, ಮತ್ತು ICU ಬೆಡ್ಸ್, ವೆಂಟಿಲೇಟರ್ಸ್ ಕೊರತೆ ಇದೆ ಅಂತ. ಸೊ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಸರ್ಕಾರ ಹೇಳ್ತಾ ಇತ್ತು ಜಾಸ್ತಿ ಮಾಡ್ತೇವೆ ಅಂತ, ನಾವು ಕೇಂದ್ರ ಸರ್ಕಾರದೊಂದಿಗೆ ಕೇಳಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಎಷ್ಟು ಜಾಸ್ತಿ ಮಾಡಿದ್ದೀರಿ ಅಂತ, ಆಕ್ಸಿಜನ್ ಬೆಡ್ಗಳು ಎಷ್ಟು ಜಾಸ್ತಿ ಮಾಡಿದ್ದೀರಿ, ICU ವೆಂಟಿಲೇಟರ್ಸ್ ಎಷ್ಟು ಪ್ರತಿ ದಿವಸ ಎಷ್ಟು ಬೆಡ್ ಅನ್ನ ಜಾಸ್ತಿ ಮಾಡಿದ್ದೀರಿ ಅಂತ ಬುಲೆಟಿನ್ ಅಲ್ಲಿ ಹಾಕ್ಬೇಕು. ಮತ್ತು ಪ್ರತಿ ದಿವಸ ಕೂಡ ಜಿಲ್ಲಾಡಳಿತಕ್ಕೆ ಲೆಕ್ಕಾಚಾರ ಸಿಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ. ಆಕ್ಸಿಜನ್ ಬೆಡ್ಗಳು ಎಷ್ಟು ಇದೆ ಮತ್ತು ಎಷ್ಟು ಫುಲ್ ಆಗಿದೆ, ಎಷ್ಟು ಖಾಲಿ ಇದೆ ಅಂತ. ಮತ್ತು ಜನರಲ್ ಬೆಡ್ಗಳು ಕೂಡ ಈಗ 50% ಬೆಡ್ಸ್ ಪ್ರೈವೇಟ್ ಹಾಸ್ಪಿಟಲ್ ಇಂದ ಕೋವಿಡ್ ಪೇಷಂಟ್ ಗೆ ಕೊಡಬೇಕು ಅಂತ ನಿಯಮವನ್ನ ರೂಪಿಸಿದ್ದಾರೆ. ಸೊ ಅದು ಒಟ್ಟಾರೆ ಎಷ್ಟು ಬೆಡ್ಗಳಿದ್ದಾವೆ ಆ ಜಿಲ್ಲೆಯಲ್ಲಿ ಮತ್ತು ಜನರಲ್ ಬೆಡ್ಸ್ ಎಷ್ಟು ಫುಲ್ ಆಗಿದೆ, ಈ ಲೆಕ್ಕಾಚಾರವನ್ನ ಪ್ರತಿ ದಿವಸ ಕೊಡಬೇಕು ಎಂಬುದು ವೆರಿ ಸಿಂಪಲ್ ಡಿಮಾಂಡ್ ಆಗಿತ್ತು ನಮ್ದು ಆರಂಭದಲ್ಲಿ. ಅದು ಕಳೆದ ಮೇಲೆ ಒಂದು ಒಳ್ಳೆಯ ಇದು ಕೂಡ, ಅದು ಏನು ಡಿಮಾಂಡ್ ಕೂಡ. ಅದಾದ್ಮೇಲೆ ಲಾಕ್ಡೌನ್ ಘೋಷಣೆ ಮಾಡಿದ್ರು. ಅವಾಗ ಲಾಕ್ಡೌನ್ ಇರ್ಲಿಲ್ಲ. ಸೊ ಲಾಕ್ಡೌನ್ ಘೋಷಣೆ ಮಾಡಿದ ಮೇಲೆ ಡಿಮಾಂಡ್ಸ್ ಜಾಸ್ತಿ ಆಯ್ತು. ಆರಂಭದಲ್ಲಿ ನೀವು ಬರೇ ಒಂದು ಏನು ಜಿಲ್ಲಾಡಳಿತ ಏನು ವೈದ್ಯಕೀಯ ಒಂದು ನೆಲೆಯಲ್ಲಿ ಏನೆಲ್ಲ ಪ್ರೊವಿಷನ್ಸ್ಗಳನ್ನು, ಸೌಲಭ್ಯಗಳನ್ನು ಮಾಡುತ್ತಾ ಉಂಟು, ಅದರದೊಂದು ಲೆಕ್ಕಾಚಾರ ಕೇಳ್ತಾ ಇದ್ದೀರಿ ಜನರ ಪರವಾಗಿ. ಮೀನ್ಸ್ ಎಷ್ಟು ಆಕ್ಸಿಜನ್ ಬೆಡ್ಗಳುಂಟು, ಎಷ್ಟು ವೆಂಟಿಲೇಟರ್ ಉಂಟು, ಎಷ್ಟು ಮತ್ತೆ ಜಾಸ್ತಿ ಆಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ನೀವು ಕೊಡಬೇಕು ಅಂತ ಆರಂಭದಲ್ಲಿ ಕೇಳಿದ್ರೆ, ಎಸ್ ಅಷ್ಟೊತ್ತಿಗೆ ಕಷ್ಟಗಳು ಜಾಸ್ತಿ ಆಯಿತು, ಇಮ್ಮಡಿ ಆಯಿತು. ಎಸ್, ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಲಾಕ್ಡೌನ್ ಅನ್ನ ಕೊನೆಯ ಅಸ್ತ್ರವಾಗಿ ಬಳಸಬೇಕು ಅಂತ. ಆದ್ರೆ ಲಾಕ್ಡೌನ್ ಮಾಡದಿದ್ರೆ ಕೇಸಸ್ ಕಮ್ಮಿ ಕೂಡ ಆಗುದಿಲ್ಲ. ಸೊ ಇದರ ನಡುವೆನ ಒಂದು ತೀರ್ಮಾನವನ್ನ ಸರ್ಕಾರ ತಗೊಳ್ಬೇಕಾಗಿತ್ತು. ಅಂದ್ರೆ ಲಾಕ್ಡೌನ್ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾದಂತ ತಯಾರಿ ಪ್ಯಾಕೇಜ್ಗಳನ್ನೆಲ್ಲ ರೂಪಿಸಬೇಕಾಗಿತ್ತು. ಕಳೆದ ವರ್ಷದ ಲಾಕ್ಡೌನ್ ನ ಏನೋ ಒಂದು ತಪ್ಪು ಅಥವಾ ಒಂದು ಕೆಟ್ಟ ಪರಿಣಾಮವನ್ನು ಇಡೀ ದೇಶ ಎದುರಿಸಿದೆ. ಬಹುಶಃ ಅದನ್ನೇ ಆ ಒಂದು ಛಾಯೆಯಲ್ಲೇ ಪ್ರಧಾನಿಯವರು ಕೂಡ ಮಾತಾಡಿದ್ರು, ಏನು ಲಾಕ್ಡೌನ್ ಇಸ್ ದ ಲಾಸ್ಟ್ ಆಪ್ಷನ್ ಅಂತ. ಸೊ ಅದು ಆದರೆ ನೀವು ಹೇಳಿದಾಗೆ ಅನಿವಾರ್ಯವಾಗಿ ಘೋಷಣೆ ಮಾಡಿದ್ರು. ಬಟ್ ಬೇಕಾದ ಸಿದ್ಧತೆಗಳು ನಮ್ಮಲ್ಲಿತ್ತೋ ಇಲ್ವೋ ಇದೆಲ್ಲ ಪ್ರಶ್ನೆಯಾಗಿ ಇತ್ತು. ಎಸ್ ಎಸ್ ಇದು ನಮ್ಮ ಪಕ್ಕದ ರಾಜ್ಯಗಳನ್ನ ಹೋಲಿಸಿದ್ರೆ, ಈಗ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗಿರ್ಬೋದು, ಅವರ ಲಾಕ್ಡೌನ್ ವಿಚಿತ್ರ ಇದೆ. ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೆ, ಅಲ್ಲಿ ಲಾಕ್ಡೌನ್ ಇದೆ, ಬಟ್ ಅಂಗಡಿ ಅಂದ್ರೆ ಈ ಗ್ರಾಸರಿ, ತರಕಾರಿ, ಹಣ್ಣು ಹಂಪಲು, ಬೇಕರಿ ಎಲ್ಲ ಓಪನ್ ಇದೆ ಬೆಳಗಿನಿಂದ ಸಂಜೆ ತನಕ. ಏನು ರಶ್ ಇಲ್ಲ, ಏನ್ ರಶ್ ಏನಿಲ್ಲ. ಹೌದು, ರಶ್ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆ ಇರುವುದಾದ್ರೆ ಯಾಕೆ ರಶ್ ಆಗುತ್ತೆ? ಬರುವವರು ಅವನವನ ಟೈಮಿಗೆ ಬಂದು ಇಟ್ಕೊಂಡು ಹೋಗ್ತಾನೆ. ಬೀದಿಯಲ್ಲಿ ಸುತ್ತಬಾರದು ಅಷ್ಟೇ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಅಂತ ಹೇಳಿದ್ರೆ ಎಲ್ಲರೂ 9 ಗಂಟೆ ಮೇಲೆ, ನೀವು ಎಲ್ಲ ಅಂಗಡಿಯವರ ಹತ್ರ ಕೇಳಿ, ಜನ ಬರುವುದೇ 9 ಗಂಟೆ ಮೇಲೆ. ಬಂದು ಒಮ್ಮೆಲೆ ರಶ್ ಆಗ್ತಾರೆ. 9 ಗಂಟೆ ಹೊತ್ತಿಗೆ ಅವ್ರು ಕ್ಲೋಸ್ ಮಾಡುವ ತರಾತುರಿಯಲ್ಲಿ ಇರ್ತಾರೆ. 10 ಗಂಟೆಗೆ ಮನೆಗೆ ತಲುಪಬೇಕು ಅಂತ ಹೇಳ್ತಾರೆ. ಇದು ಇಡೀ ರಾಜ್ಯದಲ್ಲಿ ಜನರು ಎದುರಿಸ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ. ಈಗ 9 ಗಂಟೆಗೆ ಬರ್ಬೇಕಂತ ಹೇಳಿದ್ರೆ ಅವನು ಬೆಳಿಗ್ಗೆ ಎದ್ದು ಅವನು ಬೆಳಿಗಿನ ನಿತ್ಯ ಕರ್ಮಗಳನ್ನು ಪೂರೈಸಿ ಒಂದು ಚಾನೋ, ಕಾಫಿಯೋ, ತಿಂಡಿಯೋ, ಟಿಫಿನೋ ಆಗೇ ಬರ್ಬೇಕಲ್ವಾ? ಅಷ್ಟೊತ್ತಿಗೆ ಸ್ವಾಭಾವಿಕವಾಗಿ ಪೇಟೆಗೆ ಬಂದು ತಲುಪುವಾಗ 9 ಗಂಟೆ ಆಗಿರುತ್ತೆ. ಸೊ ನೀವು ಹೇಳಿದಾಗೆ ಕೇರಳದ ಏನು ಮಾದರಿ, ಇಡೀ ದಿವಸ ಗ್ರಾಸರಿ ಅಂಗಡಿಗಳು, ಏನೋ ತರಕಾರಿಯ ಅಥವಾ ದಿನಸಿ ಅಂಗಡಿಗಳು ಬೆಳಗಿಂದ ಸಂಜೆ ತನಕ ಓಪನ್ ಇರುತ್ತೆ. ಆದ್ರೆ ಜನ ಏನು ಗುಂಪು ಕೊಡುವಾಗಿಲ್ಲ ಅಥವಾ ಇಡೀ ದಿವಸ ಬಂದು ಹೋಗುವಾಗಿಲ್ಲ, ಬಟ್ ರಶ್ ಅಂತ ಆಗುದಿಲ್ಲ ಅಲ್ಲಿ.
ಅಂತ ಸನ್ನಿವೇಶದಲ್ಲಿ ರಶ್ ಆಗುದಿಲ್ಲ. ಈ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ, ಇದು ವೆರಿ ಸಿಂಪಲ್. ಇದಕ್ಕೆ ಸರ್ಕಾರಕ್ಕೆ ಏನು ವೆಚ್ಚ ಇಲ್ಲ. ಈ ಬೆಳಿಗ್ಗೆ ಅಂಗಡಿ ಮುಗ್ಗಟ್ಟುಗಳನ್ನ ಬೆಳಿಗ್ಗಿನಿಂದ ಸಂಜೆ ತನಕ ಓಪನ್ ಇಟ್ಟರೆ ಸರ್ಕಾರಕ್ಕೆ ಏನು ಖರ್ಚಿಲ್ಲ, ಖಂಡಿತವಾಗಿ ಅದೇನು ಪ್ಯಾಕೇಜ್ ಅಲ್ಲ. ಇದು ರೂಲ್ಸ್ ಅಷ್ಟೇ, ನಿಯಮ. ಕೊರೋನಾ ಇದು ಮೆಡಿಕಲ್ ರಿಲೇಟೆಡ್ ಇಶ್ಯೂ, ಆರೋಗ್ಯದ ಸಮಸ್ಯೆ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇದರ ಮುಂಚೂಣಿಯಲ್ಲಿ ಯಾರು ಇರಬೇಕು ಅಂತ ಹೇಳಿದ್ರೆ, ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಕಾರ್ಮಿಕ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಇವರೆಲ್ಲ ಮುಂಚೂಣಿಯಲ್ಲಿ ಇರಬೇಕಿತ್ತು. ಗೇಟ್ಗಳಲ್ಲಿ ಅವರು ಇರಬೇಕಿತ್ತು. ಮತ್ತು ಅವರಿಗೆ ಪೊಲೀಸರ ಸಹಾಯ ಬೇಕಿದ್ರೆ ಪೊಲೀಸ್ ಇಲಾಖೆಯ ಸಹಾಯವನ್ನ ತಗೋಬಹುದಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅವರು ಯಾರು ಇಲ್ಲ, ಬರೇ ಪೊಲೀಸರು ಲಾಠಿ ಹಿಡ್ಕೊಂಡು ಗೇಟ್ ಅಲ್ಲಿ ನಿಂತಿರ್ತಾರೆ. ಇದೊಂಥರ ಲಾ ಅಂಡ್ ಆರ್ಡರ್ ಭಾರಿ ದೊಡ್ಡ ಸಮಸ್ಯೆ, ಕಾನೂನು ಸುವ್ಯವಸ್ಥೆ ಇದೆ ಒಂದು ಭಾರಿ ದೊಡ್ಡ ಸಮಸ್ಯೆ ಅನ್ನುವ ರೀತಿ ಬಿಂಬಿತ ಆಗ್ತಾ ಉಂಟು ಅಂತ ನೀವಿಲ್ಲಿ ಹೇಳುವಂಥದ್ದು. ಆರೋಗ್ಯ ಅಥವಾ ಆರೋಗ್ಯ ಕಾಳಜಿ ಅಥವಾ ಶಿಕ್ಷಣ ಅಥವಾ ಬೇಸಿಕ್ ನೀಡ್ಸ್ ಇದರ ಬಗ್ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಲೋಚನೆ ಅಥವಾ ಕಾರ್ಯಚಟುವಟಿಕೆ ನಡೆಸೋಕ್ಕಿಂತಲೂ ಜಾಸ್ತಿಯಾಗಿ ನಮ್ಮ ರಸ್ತೆಯನ್ನು ಕಾಯೋದು, ನಮ್ಮ ಅಂಗಡಿಯನ್ನು ಕಾಯುವಂಥದ್ದೇ ಕೆಲಸಗಳು ನಮಗೆ ಎದುರಾಗಿದೆ ಅಂತ ನೀವು ಇಲ್ಲಿ ಹೇಳುವಂಥದ್ದು. ಎರಡನೇದಾಗಿ ಈಗ ಉಮರ್ ಅವರೇ, ನಮ್ಮ ಜೊತೆಗೆ KL ಅಶೋಕ್ ಅವರು ಏನು ಜನಾಗ್ರಹ ಆಂದೋಲನ ಸಮಿತಿಯ ರಾಜ್ಯ ಸಂಚಾಲಕರು ಆಗಿರುವಂತ ಅಶೋಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ಹಲೋ ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್, ಈಗ ನಾವು ನಿನ್ನೆ ದಿವಸ ನಡೆದಂತ ಏನು ಜನಾಗ್ರಹ ಆಂದೋಲನ ರಾಜ್ಯವ್ಯಾಪಿಯಾಗಿ ನಡೆದಂತ ಈ ಒಂದು ಆಂದೋಲನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಸ್, ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದಂತ ಏನು ಖಾಲಿ ತಟ್ಟೆ ಖಾಲಿ ಚೀಲ. ಎಸ್, ನಮ್ಮ ಜೊತೆಗೆ ಉಮರ್ ಕೂಡ ಮಂಗಳೂರಿನಿಂದ ಏನು ಜಾಯಿನ್ ಆಗಿದ್ದಾರೆ. ಯಾವ ಹಿನ್ನೆಲೆ, ಯಾವ ಕಾರಣಕ್ಕಾಗಿ ಜನಾಗ್ರಹ ಆಂದೋಲನ ಏನು ಆರಂಭದಲ್ಲಿ ಅದು ಹುಟ್ಟುಕೊಂಡಿತ್ತು ಅನ್ನುವ ವಿಚಾರವನ್ನು ಅವರು ನಮ್ಮ ಮುಂದೆ ಇಟ್ಟರು ಅಶೋಕ್ ಅವರೇ. ಎಸ್, ಈಗ ರಾಜ್ಯಾದ್ಯಂತ ಈಗ ನಾನು ಕೇಳುವಂತದ್ದು, ಒಂದು ಕಡೆ ರಾಜ್ಯ ಸರ್ಕಾರ ತನ್ನದೇ ಆದಂತ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಎಸ್, ಈ ಒಂದು ನೀವು ಇನ್ನೂ ಅನೇಕ ಬೇಡಿಕೆ ವಿಚಾರಗಳನ್ನೆಲ್ಲ ಮುಂದಿಟ್ಟುಕೊಂಡು ಈ ರೀತಿಯ ಒಂದು ಆಂದೋಲನವನ್ನು ನಡೆಸ್ತಾ ಇದ್ದೀರಿ. ಎಸ್, ಇದರ ಬಗ್ಗೆ ನಿಮ್ಮಿಂದ ಏನು ಒಂದಷ್ಟು ವಿವರಣೆಗಳು, ಮಾಹಿತಿಗಳು ಬೇಕಾಗಿದೆ ಅಶೋಕ್ ಅವರು. ಆಕ್ಚುಲಿ ನಾವು ಕಳೆದ ವರ್ಷ ಕೋವಿಡ್ ಬಂದಾಗ್ಲೂ ಕೂಡ ಈ ರೀತಿಯ ಒಂದು ಸಾಮಾಜಿಕ ಅಧ್ಯಯನ ಮಾಡಿ, ಮತ್ತು ಅವರು ನಮ್ಮ ವಲಸೆ ಕಾರ್ಮಿಕರು ಯಾರಿದ್ದಾರೆ, ವಲಸೆ ಕಾರ್ಮಿಕರಲ್ಲ, ಅವರು ವಲಸೆ ಅಲ್ಲ, ಅವರು ವಲಸೆ ಅತಿಥಿಗಳು. ಸೊ ಅವರ ಬಗ್ಗೆ ನಾವೆಲ್ಲ ಒಂದು ಸರ್ಕಾರದ ಕಣ್ಣು ತೆರೆಸುವಂತ ಒಂದು ಪ್ರಯತ್ನವನ್ನ ಎಲ್ಲಾ ಸಂಘಟನೆಗಳು ಸೇರಿ ಮಾಡಿದ್ದೀವಿ. ಈ ಸಲ ಈ ಒಂದು 1.5 ತಿಂಗಳಿಂದ ಈ ಒಂದು US ಉಮರ್ ಅವರು ಅದ್ರ ಬಗ್ಗೆ ಪೀಠಿಕೆ ಹಾಕಿರ್ತಾರೆ, ಯಾಕೆ ಏನು ಅಂತ ನಾನು ಹೇಳಲ್ಲ. ಸೊ ನಾವು ಈಗ 3 ಹಂತದ ಪ್ರತಿಭಟನೆಗಳನ್ನ ನಾವು ಮಾಡಿದ್ವಿ. ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ವಿ, ಎರಡನೇದು ಮನೆ ಮುಂದೆ ಮಾಡಿದ್ವಿ, ಈಗ ಮನೆ ಎದುರುಗಡೆ ಬಂದು ಈಗ ಮಾಡಿದ್ವಿ. ಮುಂದೆ ನಾವು ಈಗಾಗಲೇ ಸರ್ಕಾರ 2ನೇ ಹಂತದ ಪ್ಯಾಕೇಜ್ ಘೋಷಣೆ ಮಾಡೋಕೆ ತಯಾರಿ ಮಾಡ್ಕೊಂಡಿದೆ ಅಂತ ಹೇಳಿದ್ರು. ಕಳೆದ ವರ್ಷ ಮಾಡಿದ ಪ್ಯಾಕೇಜ್ ಏನಿದೆ 1200 ಕೋಟಿ, ಅದು ಇನ್ನೂ ಕೂಡ ಸರಿಯಾದ ತಲುಪಿಲ್ಲ, ಸಂಪೂರ್ಣ ತಲುಪಿಲ್ಲ. ತಲುಪಿದ್ರು ಕೂಡ ಯಾರಿಗೆ ಬೇಕಿದೆಯೋ ಅವರಿಗೆ ಮತ್ತೆ ತಲುಪಿದೆ. ಈಗ 250 ಕೋಟಿ ಏನ್ ಮಾಡಿದ್ದಾರೆ, ಅದರಲ್ಲಿ 480 ಕೋಟಿ ಬರೀ ಕಾರ್ಮಿಕರ ಕಲ್ಯಾಣ ನಿಧಿ, ಕಾರ್ಮಿಕರ ಹಣ ತೆಗೆದ್ಬಿಟ್ಟು ಬೇರೆಯವ್ರಿಗೆ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಇರುವಂತ ದುಡ್ಡನ್ನು ತೆಗೆದು ಬೇರೆಯವರಿಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬೇರೆ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಅತ್ಯಂತ ಅಗರ್ಭ ಶ್ರೀಮಂತರಿಗೆ ತೆರಿಗೆ ಹಾಕುವ ಮತ್ತು ಇಡೀ ದೇಶದಲ್ಲಿ ಏನೋ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ವರ್ಕ್, ಸ್ವಕಾರ್ಡ್ ಡೆವಲಪ್ಮೆಂಟಲ್ ವರ್ಕ್ ಏನಿದೆ, ಅದು ಡಿಜಿಟಲ್ ಇಂಡಿಯಾ ಇರಬಹುದು, ದೆಹಲಿ ಸ್ವವಿಸ್ತಾ ಇದಿರಬಹುದು, ಆ ನಂತರ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಬರೀ ಶಿವಮೊಗ್ಗ ನಗರ 1ರಲ್ಲಿ 1,000 ಕೋಟಿ ಸ್ಮಾರ್ಟ್ ಸಿಟಿಗೂ ವೆಚ್ಚ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಮಗೆ ಪಡಿತರಕ್ಕೆ ಮತ್ತು ವ್ಯಾಕ್ಸಿನ್ಗೆ, ಆ ನಂತರ ಆಮ್ಲಜನಕಕ್ಕೆ, ಬಡವರಿಗೆ 5,000 ರೂಪಾಯಿ ಕೊಡ್ಲಿಕ್ಕೆ ಇದಕ್ಕೆ ವಿನಿಯೋಗಿಸಿದ್ರೆ ಸಮರೋಪಾದಿಯಲ್ಲಿ ಇದನ್ನ ಮಾಡಬಹುದು. ಆದ್ರೆ ಇದನ್ನ ಮಾಡೋ ಕೆಲಸ ಮಾಡ್ತಿಲ್ಲ. ಇದೊಂದು ಎಮರ್ಜೆನ್ಸಿ ಕಾಲಘಟ್ಟ ಘೋಷಣೆ ಮಾಡಿ ಅಂತ ನಾವು ನಿನ್ನೆ ಬೇಡಿಕೆ ಇಟ್ಟಿದ್ದೀವಿ. ಇದು ಇವತ್ತು ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಕಾಲಘಟ್ಟ. ಪ್ರತಿ ಜಿಲ್ಲಾಡಳಿತವು ಕೂಡ ಎಮರ್ಜೆನ್ಸಿ ಇವರು ಬರೀ ಲಾಕ್ ಡೌನ್ ಮಾಡೋದ್ರಲ್ಲಿ ಮಾತ್ರ ಸಂತೋಷದಲ್ಲಿದ್ದಾರೆ. ಒಂದ್ ರೀತಿ ಆತ್ಮರತಿ, ವಿಕೃತ ರತಿ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮರತಿ ಅಂದ್ರೆ ಲಾಕ್ ಡೌನ್ ಮಾಡೋದು, ಜನರಿಗೆ ಪೊಲೀಸ್ರಿಗೆ ಹೊಡೆಯೋದು. ಮನೇಲಿದ್ದಿ ಅಂತ ಹೇಳೋದು. ಮನೇಲಿದ್ದು ಏನ್ ಮಣ್ಣು ತಿನ್ನಕ್ಕಾಗತ್ತ? ಮನೇಲಿದ್ರೆ ಅವರಿಗೆ ಅವ್ರ ಕೈಯಲ್ಲಿ ಜೇಬಲ್ಲಿ ದುಡ್ಡಿರ್ಬೇಕು. ದುಡ್ಡಿದ್ರೆ ಮಾತ್ರ ಎಕಾನಮಿ ಅನ್ನೋದು ಮುಂದಕ್ಕೆ ಹೋಗುತ್ತೆ. ದುಡ್ಡಿಲ್ಲ ಅಂದ್ರೆ ಅವ್ರು ಹೆಂಗ್ ಪರ್ಚೇಸ್ ಮಾಡ್ತಾರೆ? ಅಗತ್ಯ ವಸ್ತುಗಳ ಖರೀದಿಗೆ ಅಂದ್ರೆ ಅಗತ್ಯ ವಸ್ತು ಅಗತ್ಯವಿರೋ ದುಡ್ಡೇ ಇಲ್ವಲ್ಲ. ಜನ
ಮಾತ್ರ ಒಂದು ಆರ್ಥಿಕತೆ ಅನ್ನೋದು ಮುಂದಕ್ಕೆ ಹೋಗುತ್ತೆ. ಎಕನಾಮಿ ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ರ ಕೈ ದುಡ್ಡು ಕೊಡ್ಬೇಕು. ನೀವು ದುಡ್ಡು ಕೊಟ್ಟು ಅಗತ್ಯ ವಸ್ತು ಖರೀದಿ ಮಾಡ್ತಾರೆ. ಹಾಗಾಗಿ ಅದು ಅವ್ರ ಕೈ ದುಡ್ಡು ಕೊಡುವಂತ ಯಾವುದೇ ಕೆಲವು ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಏನ್ ಮಾಡ್ತಾರೆ, ಜನ ಸತ್ರು ಪರವಾಗಿಲ್ಲ, ಸತ್ತು ಹೋಗ್ಲಿ ಅಂತ ಹೇಳಿ ಉಮೇಶ್ ಕತ್ತಿ ಅಂತ ಅವ್ರು ಹೇಳ್ತಾರೆ. ಸದಾನಂದ ಇನ್ನೊಂದು ಯಾವ್ದು ಬೇಜವಾಬ್ದಾರಿತನ ಹೇಳಿಕೆ ಹೇಳ್ತಾರೆ. ಏನೋ ಲಸಿಕೆ ಬರದಿದ್ದರೆ ನೇಣು ಹಾಕಿಕೊಳ್ಬೇಕಾ ಅಂತ ಕೇಳ್ತಾರೆ ಅವರು. ನೇಣು ಹಾಕೊಳ್ಬೇಕಾ ಅಂತ ಕೇಳ್ತಾರೆ. ಇವ್ರಿಗೆ ನಮ್ಗದೇ ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಸ್ವಾಮೀಜಿ ಎಲ್ಲರೂ ಒಳಗೊಂಡ ಹಾಗೆ ಇವ್ರಿಗೆ ಸರ್ಕಾರ ನಡ್ಸಕ್ ಆಗಲ್ಲ ಬಿಟ್ಟು ಹೋಗಿ ತೊಲಗ್ಲಿ ಇವರು. ನಮಗ್ ನೇಣು ಹಾಕೊಳ್ಳೋದು ನಾವು ಅಸಹಾಯಕರು, ನಮಗ್ ನೇಣು ಹಾಕೊಳ್ತೀವಿ, ಜನ ಸಾಯಿಲಿ ಅಂತ ಇದ್ರೆ ಇವ್ರು ಬಿಟ್ಟು ತೊಲಗ್ಲಿ. ಇನ್ ಯಾರಾದ್ರೂ ಕೂಡ ನಿಮ್ ಬರೀ ಕೇವಲ ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಪವರ್ ಕೊಟ್ರೆ ಆ ಜಿಲ್ಲೆಯಲ್ಲಿ ಅವ್ರಗಡೆ ಸಮರ ಪದ್ಧತಿ ಕೆಲಸ ಮಾಡುವಂತ ಆಡಳಿತಾತ್ಮಕ ಚಾಣಾಕ್ಷತೆ ಅವ್ರಿಗಿದೆ. ನಿಮ್ ಸರಿ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಅಸಹಾಯಕತೆ ಕೈ ಕಟ್ಟಿ ಚೆಲ್ತಾರೆ. ಯಾವತ್ತಾದ್ರೂ ಕೂಡ ನಮ್ಮ ನಾಡುವಂತ ದೊರೆಗಳು ಸಂಕಷ್ಟ ಬಂದಾಗ, ಸಂಕಟ ಕಾಲದಲ್ಲಿ ಅವರು ವೆಂಕಟರಮಣ ಅಂತ ಹೇಳೋದಲ್ಲ, ಸಂಕಟ ಕಾಲದಲ್ಲಿ ನಿಮ್ದು ಅವ್ರ ಕೈ ಬಂದು ಕೈ ಹಿಡಿಬೇಕು. ನೋಡಿ, ಆ ಕೆಲಸವನ್ನ ನಮ್ಗೆ ಯಾರು ಮಾಡ್ತಾ ಇಲ್ಲ. ಉದಾಹರಣೆಗೆ ನಾನು ಒಂದ್ ಮಾತು ಹೇಳ್ತೀನಿ. ಈಗ ನಮ್ ದೇಶದಲ್ಲಿ ಯುರೋಪ್ ದೇಶಗಳಲ್ಲೆಲ್ಲ ಮಾದರಿ ಆಗಿದೆ. ಚೈನಾದಲ್ಲಿ ನಿಂತೋಯ್ತು, ಅಮೆರಿಕದಲ್ಲಿ ನಿಂತೋಯ್ತು, ಕ್ಯೂಬಾದಲ್ಲಿ ಹೋಯ್ತು. ಅದು ಬೇಡ, ಯುರೋಪ್ ದೇಶಗಳದ್ದು ಬೇಡ. ಯುರೋಪ್ ದೇಶಗಳಲ್ಲೇ ನಮ್ಗೆ ಹೇಳಿದ್ರು, ನಮ್ ಭಾರತ ಸರ್ಕಾರದ ಒಂದು ವರದಿ ಹೇಳ್ತು 2ನೇ ಅಲೆ ಗ್ಯಾರಂಟಿ ಬರುತ್ತೆ, ಮಾರ್ಚ್ ಏಪ್ರಿಲ್ ಹೇಳ್ತು. ಯಾವ ಸಿದ್ಧತೆಯೂ ಮಾಡ್ಕೊಂಡಿಲ್ಲ. ಆಯ್ತಾ, ಈ 3ನೇ ಅಲೆ ಅಕ್ಟೋಬರ್ ನವೆಂಬರ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಯಾವ ಸಿದ್ಧತೆಯೂ ಮಾಡ್ಕೊಳ್ಳಲ್ಲ. ಇನ್ನೊಂದು ದೊಡ್ಡ ಮಾರಣಹೋಮ ನಡೆಯುತ್ತೆ. ಅದು ಹೋಗ್ಲಿ, ಕರ್ನಾಟಕ ಹೋಗ್ಲಿ, ಕರ್ನಾಟಕ ಪಕ್ಕದ ರಾಜ್ಯ ಕೇರಳ ಇದೆ, ಇನ್ನು ಈ ಕಡೆ ರಾಜ್ಯಕ್ಕೆ ತಮಿಳುನಾಡಿದೆ. ಅವ್ರದ್ದು ನಾವು ಅನುಸರಣೆ ಮಾಡ್ಬೇಕಲ್ಲ ಕನಿಷ್ಠ ಪಕ್ಷ. ಅದು ಮಾಡ್ತಾ ಇಲ್ಲ. ಅಂದ್ರೆ ತಾವ್ ಯಾವ್ದೊಂದು ಕಲಿಯೋದಿಲ್ಲ. ಇಂತ ಒಂದು ಸಂಪತ್ಭರಿತ ರಾಜ್ಯದಲ್ಲಿ ಈ ರೀತಿ ಹುಳಗಳ ತರ ಜನ ಸಾಯ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ, ವ್ಯಾಕ್ಸಿನ್ಗೆ ಮತ್ತು ಆಕ್ಸಿಜನ್ಗೆ ಅವ್ರದ್ದು ಸಾಲುಗಟ್ಟು ನಿಂತು ನೋಡಿದ್ರೆ ನಿಜಕ್ಕೂ ಕರುಣಾಜನಕವಾದಂತ ಒಂದು ಪರಿಸ್ಥಿತಿ ಬರುತ್ತೆ. ವಿಶ್ವಾಸ ತುಂಬಿಸ್ತಾ ಇಲ್ಲ ಮಾಧ್ಯಮಗಳಲ್ಲಿ. ಕೆಲವು ಮಾಧ್ಯಮ, ನಿಮ್ಮಂತ ಮಾಧ್ಯಮಗಳು ಬಿಟ್ರೆ ಉಳಿದೆಲ್ಲ ಮಾಧ್ಯಮಗಳು ವಿಶ್ವಾಸ ತುಂಬಿಸ್ತಾ ಇಲ್ಲ. ಭಯ ಮಾತ್ರ, ಭಯವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಕನ್ನಡದ ಟಿವಿ ವಾಹಿನಿಗಳು. ನಾವು ಅದ್ರಲ್ಲಿ ಏನೋ ಎರಡು ಮಾತಿಲ್ಲ. ರಾತ್ರಿ ಹಗಲು ಕೇವಲ ಭಯವನ್ನಷ್ಟೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಶೋಕ್ ಅವರೇ, ಹೌದು ಹೌದು, ಭಯವನ್ನ ಉತ್ಪಾದನೆ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಜನರಿಗೆ ನಿಜಕ್ಕೂ ಅವರ ಬಾಡಿ ಮತ್ತು ಮೈಂಡ್ ಅವರ ಇಡೀ ಇದಕ್ಕೆ ಅದು ಧೈರ್ಯ ತುಂಬಿಸ್ಬೇಕು, ವಿಶ್ವಾಸ ತುಂಬಿಸ್ಬೇಕು. ನಿಮ್ಗೆ ಬದುಕಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ಬೇಕು. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬೇಕು, ವೈಜ್ಞಾನಿಕ ಮಾಹಿತಿ ಕೊಡಬೇಕು, ವೈದ್ಯಕೀಯ ನೆಲೆಯ ಮಾಹಿತಿಯನ್ನು ಕೊಡಬೇಕು. ನಿಜ 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 ವೈದ್ಯಕೀಯ ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನು ಕೊಡಬೇಕು. ಇದನ್ನ ಹೆಂಗ್ ಗೆದ್ದು ಬಂದವ್ರ ಕಥೆಯನ್ನು ಹೇಳ್ಬೇಕು. ಈ ಕೆಲಸವನ್ನು ಕೆಲವರು ಮಾಡ್ತಾರೆ. ಆದ್ರೆ ಬಹುತೇಕ ಮಾಧ್ಯಮಗಳು ಅದನ್ನ ಅವರು ಕೂಡ ಅವರಿಗೆ TRP ರೋಗಕ್ಕೆ ಹೊತ್ತು ಬಲಿಯಾಗಿದ್ದಾರೆ. ಜನ TRP ಏನು ಕಾರಣಕ್ಕಾಗಿ ಇವತ್ತು ಜನ ಸೋಲುವಂತಾಗಿದೆ. ಹೌದು ಹೌದು. ಹಾಗಾಗಿ ನಾವು ಅದನ್ನ ಎಲ್ಲ ಕಡೆ ನಾವು ಹೇಳಿದೀವಿ. ಎಲ್ಲಾ ಜಿಲ್ಲಾಡಳಿತಲ್ಲೂ ಕೂಡ ಪ್ರತಿಪಕ್ಷಗಳು ಮತ್ತು ಜನಪರ ಸಂಘಟನೆಗಳ ತುರ್ತು ಸಭೆಯನ್ನು ಕರಿಬೇಕು. ಇವರು ಕೇವಲ ಆಡಳಿತ ಪಕ್ಷದ ತುತ್ತೂರಿಗಳ ಕೆಲಸ ಮಾಡೋದಲ್ಲ. ಪ್ರತಿಪಕ್ಷಗಳು ಮತ್ತು ಜನಪರ ಸಂಘಟನೆ ಕರೆದು ಅವರ ಸಲಹೆಗಳು ಪಡ್ಕೋಬೇಕು. ನಾವು ರೆಡಿ ಇದೀವಿ. KCVT ಅಂತ ಮಾಡಿದೀವಿ, ಕರ್ನಾಟಕ ಕೋವಿಡ್ ವಾಲಂಟಿಯರ್ಸ್ ಟೀಮ್ ಅಂತ ಮಾಡಿದೀವಿ, ಜನಸಹಾಯ ಕೇಂದ್ರ ಅಂತ ಮಾಡಿದೀವಿ, ಮತ್ತು ಮಿಷನ್ ಸೇವ್ ಲೈಫ್ ಅಂತ ಹೇಳಿ ಡಾಕ್ಟರ್ ಸಾಣೇಹಳ್ಳಿ ಪಂಡಿತರ ಸ್ವಾಮಿಗಳು ಬಿಡುಗಡೆ ಮಾಡಿದ್ದಾರೆ, ಮಿಷನ್ ಸೇವ್ ಲೈಫ್ ಅಂತ. ನಿಮಗೆ ಸಮರೋಪಾದಿಯಲ್ಲಿ ನಾವು ಕೂಡ ಸಾವಿರಾರು ಜನ ರೆಡಿ ಇದೀವಿ. ನೀವು ಬಹಳ ರಚನಾತ್ಮಕ ಕಾರ್ಯ ಮಾಡಿ, ನೀವು ಬಹಳ ಸೃಜನಶೀಲವಾದಂತ ಕಾರ್ಯ ಮಾಡಿ. ಅದಕ್ಕೆ ನಾವೆಲ್ಲ ಕೂಡ ಇಡೀ ಸಮಾಜ ಅದಕ್ಕೆ ಕೈಗೂಡಿಸಕ್ಕೆ ರೆಡಿ ಇದ್ದಾರೆ. ಉದ್ಯಮಪತಿಗಳು ರೆಡಿ ಇದ್ದಾರೆ. ಅಲ್ಪಸಂಖ್ಯಾತರಂತೂ ನಾವು ಅಲ್ಪಸಂಖ್ಯಾತರಿಗೆ ಎಷ್ಟು ಶರಣಾರ್ಥಿ ಅಂತ ಹೇಳಿದ್ರು ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಯಾರಾದ್ರೂ ಕೂಡ ಜೀವದ ಹಂಗನ್ನ ತೊರೆದು ಹೋಗಿ ಅವರ ಶುಶ್ರೂಷೆಯನ್ನು ಮಾಡುವ, ಅವ್ರನ್ನ ಹೋಗಿ ಶವವನ್ನ ಹೂಡುವ ಮತ್ತು ಸಹಾಯವನ್ನ ಮಾಡುವ ದೊಡ್ಡ ಕೆಲಸದಲ್ಲಿ ತೊಡಗಿದ್ದಾರೆ. ನಾವು ಅಷ್ಟೆಲ್ಲ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಇವರು ಬೇಡದವರು ನಂಜನ್ನ ವಿಷಯನ ತುಂಬ್ತಿದ್ದಾರೆ. ಆ ವಿಷಯಕ್ಕೆಲ್ಲ ಅವರು ಅಮೃತ ಹಾಕ್ತಾ ಇದ್ದಾರೆ. ನೋಡಿ, ನಾವು ಸಮಾಜದಲ್ಲಿ ಈ ಕೆಲಸ ಮಾಡ್ತಿದೀವಿ ಅಂತ ಹೇಳಿ ನಾವು ಮೊನ್ನೆ ಸಭೆಯಲ್ಲೂ ಕೂಡ ಅವರಿಗೆ ದೊಡ್ಡ ಸನ್ಮಾನ ಮಾಡ್ಬೇಕು ಮುಂದಿನ ಇದಾದ್ಮೇಲೆ ಅಂತ ನಾವು ಅನ್ಕೊಂಡಿದ್ವಿ. ಅಂದ್ರೆ ಈ ಒಂದು ಕಷ್ಟ ಕಾಲದಲ್ಲಿ ಯಾರು ದಡ ಸೇರ್ತಾರೆ ಅನ್ನೋದು ಬಹಳ ಬಹಳ ಮುಖ್ಯ. ಶರಣತ್ ಅವರೇ, ಅಂದ್ರೆ ನಮ್ಗೆ ಮಾಮೂಲಿ ಸಹವಾಸ, ಒಂದು ನಾರ್ಮಲ್ ಸಂದರ್ಭ, ಸಹಜ ಸಂದರ್ಭ ಆದಾಗ ಬೇರೆ, ಒಂದು ಬಿಕ್ಕಟ್ಟು ಒಂಥರ ಇದು ಮೆಡಿಕಲ್ ಎಮರ್ಜೆನ್ಸಿ ಆಗಿದೆ. ಮತ್ತು ಸಮಾಜದಲ್ಲಿ ನೋಡಿ, ಒಟ್ಟು ಮನುಷ್ಯತ್ವೂ ಕೂಡ ಇದಾಗ್ತದೆ. ಅಂದ್ರೆ ಅಪ್ಪ ಸತ್ರೆ ಮಕ್ಕಳು ಆಂಬ್ಯುಲೆನ್ಸ್ ಡ್ರೈವರ್ಗೆ ದುಡ್ಡು ಕೊಟ್ಟು ಹೋಗಿ ಅಂತ ಹೇಳುವಂತ ಸಂದರ್ಭನೂ ಬಂದಿದೆ. ಪಕ್ಕದ ಮನೇಲಿ ಏನಾದ್ರೆ ಇವ್ರ ಪಕ್ಕದಲ್ಲಿ ಹೋಗ್ಲಿಕ್ಕೆ ಭಯ. ಅಂದ್ರೆ ಅವರು ಜನಕ್ಕೆ ಸರಿ ಇಲ್ಲ ಅಂತಲ್ಲ, ಒಂದು ರೀತಿ ಸಂಕೀರ್ಣವಾದ
ಒಂದು ಸ್ಥಿತಿ ಆಗಿದೆ. ಅದು ಸಮಾಜ ನಾವು ನಮ್ಮ ಬಂಧು ಬಳಗದವರಿಗೆ ಮನೆಯವರಿಗೆನೆ ಒಂದು ಏನು ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದೊಂದು ಸ್ವಾತಂತ್ರ್ಯ ನಂತರದಲ್ಲಿ ಈ ತರದ ಒಂದು ಸ್ಥಿತಿ ಬಂದಿರಲಿಲ್ಲ. ಮತ್ತು ಈ ಸ್ಥಿತಿಯನ್ನ ಇವರು ಸರಿಯಾಗಿ ಹ್ಯಾಂಡಲ್ ಮಾಡಕ್ಕಂತೂ ಸಂಪೂರ್ಣ 100% ವಿಫಲ ಆಗಿದ್ದಾರೆ. ನಾವು ನೋಡಿ ಎಲ್ಲರಿಗೂ ಕೂಡ ಈಗ ಪ್ಲೇಗ್ ಬರ್ಲಿ, ಕಾಲರ ಬರ್ಲಿ, ಒಂದು ಬಂದಾಗ ಈ ತರದ ಒಂದು ಬಂದಾಗ ಅದನ್ನ ಸಾರ್ವತ್ರಿಕವಾಗಿ ಉಚಿತವಾಗಿ ಕೊಡ್ಬೇಕಿತ್ತು. ಈಗ ಪ್ಲೇಗಿನ ಔಷಧಿ ಹಾಕ್ಬೇಕಾದ್ರೆ ನೋಡಿ ಇದು ಹಾಗೆ ಮಾಡ್ತಾ ಇಲ್ಲ. ಈ ವ್ಯಾಕ್ಸಿನ್ಗೂ ಕೂಡ ದುಡ್ಡು ಕೊಟ್ಟು ಕೊಡುವಂತ ಸ್ಥಿತಿ ಬೇರೆ ಯಾವ ದೇಶಗಳಲ್ಲೂ ಇಲ್ಲ. ಒಂದು ಯಾವುದೇ ಅದನ್ನ ಯೂನಿವರ್ಸಲ್ ಕೊಡ್ಬೇಕು. ಆ ಯೂನಿವರ್ಸಲ್ ಕೊಡದೇನೆ ನೀವು ವ್ಯಾಕ್ಸಿನ್ಗೆ ಒಂದು ವ್ಯಾಕ್ಸಿನ್ ಮಾಫಿಯಾ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅದನ್ನ ಸಮರೋಪದಲ್ಲಿ ಅದನ್ನ ಕೊಡುವಂತ ಕೆಲಸವನ್ನ ಸಮರೋಪದಲ್ಲಿ ಕೊಡೋದೋಗ್ಲಿ, ಉಚಿತವಾಗಿ ಕೊಡೋದೋಗ್ಲಿ ಸಿಗ್ತಾನೆ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ. ಓಕೆ 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 ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಅಶೋಕ್ ಅವರೇ, ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮ ಏನು ನಿನ್ನೆ ದಿವಸದ್ದು ಈ ಒಂದು ಖಾಲಿ ತಟ್ಟೆ ಖಾಲಿ ಚೀಲ ಅನ್ನುವಂತ ಒಂದು ಏನು ಜನಾಗ್ರಹ ಆಂದೋಲನ ನಡೆದಿದೆ. ಸೊ ಎಷ್ಟರ ಮಟ್ಟಿಗೆ ಸರ್ಕಾರದ ಕಿವಿ ಹಿಂಡಲಿಕ್ಕೆ ಸಾಧ್ಯ ಆಗಿರಬಹುದು? ನಾವಂತೂ ಬಹಳ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ವಾಟ್ಸಪ್ಗೆ ಲಕ್ಷಾಂತರ ಮೆಸೇಜ್ಗಳನ್ನ ಪಾಸ್ ಮಾಡಿದೀವಿ. ಸಾವಿರಾರು ಮನವಿ ಪತ್ರಗಳು ಅವರಿಗೆ ಹೋಗಿದೆ, ಅವ್ರು ನೋಡಿದ್ದಾರೆ. ಮತ್ತು ನಿನ್ನೆ ಅದರ ಮೇಲೆ ಅವರು 2ನೇ ಹಂತದ ಪ್ಯಾಕೇಜ್ ಘೋಷಣೆ ಮಾಡ್ಲಿಕ್ಕೆ ಪ್ರಸ್ತಾಪ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಬಲ್ಲ ಮೂಲಗಳಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಈಗಾದ್ರೂ ಕೂಡ ಸರ್ಕಾರ ಜನರ ಕೊಟ್ಟಿರುವ ತೆರಿಗೆ ಹಣದಲ್ಲಿ ಸರ್ಕಾರ ಏನ್ ಬಗ್ಗಿಸ್ತಲಿದೆ ಅದನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ಲಿ, ಅದನ್ನ ಕೆಳ ಹಂತದ ಸ್ಥಳಸ್ತರದವರೆಗೂ ಕೂಡ ಸಿಗಬೇಕು. ಆ ರೀತಿಯ ಒಂದು ಕೆಲಸವನ್ನ ಜಿಲ್ಲಾಡಳಿತಕ್ಕೆ ಅವ್ರು ಬಿಡಬೇಕು. ಇಲ್ಲ ಆದ್ರೆ ಏನಾಗುತ್ತೆ, ನೀವು ಆಟೋ ಡ್ರೈವರ್ಗಳಿಗೆ ಅಂತ ಕೊಡ್ತೀವಿ ಅಂತ ನೀವು ಕೊಡ್ತೀರಿ, ಆಟೋ ಡ್ರೈವರ್ ಸಿಗಲ್ಲ, ಆಟೋ ಓನರ್ ಸಿಗುತ್ತೆ. ಬೀದಿ ವ್ಯಾಪಾರಿಗಳಿಗಂತ ಕೊಡ್ತೀರಿ, ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷ ಸಿಗುತ್ತೆ, ಬೀದಿ ವ್ಯಾಪಾರಿಗಳಿಗೆ ಸಿಗಲ್ಲ. ಆ ರೀತಿಯ ಒಂದು ವೈಜ್ಞಾನಿಕವಾದಂತ ಮಾಹಿತಿಯನ್ನ ನೀವು ಕಲೆ ಹಾಕ್ಬೇಕು. ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ, ಅಸಂಘಟಿತ ಕಾರ್ಮಿಕರು ಬಾರಿ ಬಿಕ್ಕಟ್ಟಿನಲ್ಲಿದ್ದಾರೆ. ಮತ್ತು ಸ್ವಯಂ ಉದ್ಯೋಗಿಗಳು ಅಂದ್ರೆ ತಮ್ಮ ಪಡೆಗೆ ತಾವು ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡು ಯಾರಿದ್ದಾರೆ ಅವರು ಕೂಡ ಬಿಕ್ಕಟ್ಟಲ್ಲಿದ್ದಾರೆ. 18 ರಿಂದ 25 ವರ್ಷದ ಅಥವಾ 30 ವರ್ಷದ ಯುವಕ ಯುವತಿ ಯಾರಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ. ವರ್ಕ್ ಫ್ರಮ್ ಹೋಮ್ ಇರೋರು ಬೇರೆ, ಆದ್ರೆ ಕೆಲಸ ಇಲ್ಲ. ಡಿಗ್ರಿ ಹಾಕಿದ್ದಾರೆ, ಕೆಲಸ ಇಲ್ಲ. ಮನೇಲಿ ಕೂತ್ಕೊಂಡಿದ್ದಾರೆ, ಕಂಪ್ಯೂಟರ್ ಮತ್ತು ಮೊಬೈಲ್ ನೋಡಿ ಮಾನಸಿಕ ಒಂದು ಖಿನ್ನತೆಗೆ ಡಿಪ್ರೆಷನ್ ಒಳಗಾಗಿದ್ದಾರೆ. ನಿಮ್ಗೆ ಅವರಿಗೆ ಸಣ್ಣ ಮನೆ ಇರುತ್ತೆ. ಈಗ ನಾವು ದೊಡ್ಡ ಮನೆ, ಅದು ಮೋದಿ ಅವ್ರದ್ದು ಮಾತ್ರ ಅವ್ರದ್ದು ಟೆರೆಸ್ ಮೇಲೆ ಮನೆ ಇದೆ ಬಿಟ್ರೆ ಭಾರತದಲ್ಲಿ 135 ಕೋಟಿ 120 ಕೋಟಿ ಜನಕ್ಕೆ ಟೆರೆಸ್ ಇಲ್ಲ. ಹೇಳ್ತಾರೆ ಸಣ್ಣ ಮನೆ ಇರುತ್ತೆ, ಸ್ಲಮ್ ಇರ್ತದೆ, ಒಂದ್ ರೂಮ್ ಅಲ್ಲಿ ಅಪ್ಪ ಅಮ್ಮ ಮಕ್ಕಳೆಲ್ಲ ಇರ್ಬೇಕು, ಅಲ್ಲಿ ಗಲಾಟೆ, ಹೊರಗಡೆ ಹೋಗಂಗಿಲ್ಲ. ಈ ರೀತಿ ನಿರ್ಮಾಣ ಆಗಿದೆ. ಹಾಗಾಗಿ ನೀವು 2ನೇ ಪ್ಯಾಕೆಟ್ ನಿನ್ನೆ ಏನೇನೋ ಸಕ್ಸಸ್ ಆಗಿದೆ. ಸುಮಾರು 31 ಜಿಲ್ಲೆಯಲ್ಲಿ ಆಗಿದೆ. 31 ಜಿಲ್ಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಸುಮಾರು 117 ತಾಲೂಕು. ಇವತ್ತು ಮತ್ತೆ ನಮ್ಗೆ ಮೆಸೇಜ್ ಬಂದಿದೆ, 117 ತಾಲೂಕು ಆಗಿದೆ. ಸುಮಾರು 1,500 ಗ್ರಾಮಗಳಲ್ಲಿ ಆಗಿದೆ. ಅಂದ್ರೆ ಇದು ನಾವು ಮಾಡಿ ಸಾಧನೆ ಅಲ್ಲ, ಜನ ಆಗ್ರ ಯಾರು ಸಂಘಟನೆ ಒಬ್ಬ ವ್ಯಕ್ತಿ ಮಾಡಿ ಸಾಧನೆ ಅಲ್ಲ, ಜನರ ಒಳಗಿನ ಆಕ್ರೋಶ. ಹೌದು, ಆಕ್ರೋಶದ ಸ್ಫೋಟ ಆಗಿದೆ. ಆಕ್ರೋಶದ ಸ್ಫೋಟ ಆಗಿದ ಕಾರಣಕ್ಕೆ ಈ ತರದ ಅಭೂತಪೂರ್ವವಾದಂತ ಒಂದು ಪ್ರತಿಕ್ರಿಯೆ ಕರ್ನಾಟಕ ಜನ ಮಾಡಿದ್ದಾರೆ. ಈಗಲಾದ್ರೂ ಆಳುವವರು ಕಣ್ಣನ್ನ ತೆರೆಸ್ಬೇಕು. ಈಗ ಅವರು ಪಂಚೇಂದ್ರಿಯಗಳನ್ನ ಈಗಲಾದ್ರೂ ಸ್ವಲ್ಪ ಸಂವೇದನೆ ಮಾಡ್ಕೋಬೇಕು. ಅವ್ರಿಗೆ ಬಾಯಿ ಮಾತ್ರ ಇದೆ, ಕಣ್ಣು ಕಿವಿ ಇಲ್ವೇ ಇಲ್ಲ. ಓಕೆ ಅಶೋಕ್ ಅವರೇ, ಥ್ಯಾಂಕ್ ಯು. ಎಸ್ ಇದು KL ಅಶೋಕ್ ಅವರು ಹೇಳಿರುವಂತ ಅಭಿಪ್ರಾಯಗಳು. ನಾನು ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಖಾಲಿ ಚೀಲ ಖಾಲಿ ತಟ್ಟೆ ಇಟ್ಕೊಂಡು ನಿನ್ನೆ ದಿವಸ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೆದಂತಹ ಜನಾಂದೋಲನ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜನಾಂದೋಲನ ಸಮಿತಿಯವರು ಆಯೋಜಿಸಿದಂತಹ ಈ ಒಂದು ಏನು ಜನರ ಬೇಡಿಕೆಯ ವಿಚಾರ ಅಥವಾ ಜನರ ಏನೇನು ಈ ಸಂಕಷ್ಟ ಕಾಲದಲ್ಲಿ ಯಾವ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇದನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿ ಮನೆಯ ಮುಂದೆ ನಡೆದಂತಹ ಒಂದು ವಿಭಿನ್ನ ಮಾದರಿಯ ಒಂದು ಪ್ರತಿಭಟನೆ. ಈ ಪ್ರತಿಭಟನೆಯ
ಬೇಡಿಕೆಗಳು ಮತ್ತು ಒಟ್ಟು ಈ ಒಂದು ಜನಾಗ್ರಹ ಜನಾಂದೋಲನ ಸಮಿತಿ ನಡೆಸ್ತಾ ಇರುವಂಥ ಕಾರ್ಯಕ್ರಮಗಳೇನು, ವಿಚಾರಗಳೇನು, ಅವರು ಏನೆಲ್ಲ ಮಾಡ್ತಾ ಇದ್ದಾರೆ, ಕೇವಲ ಜನರ ಬೇಡಿಕೆ ಪರವಾಗಿ ಮಾತ್ರ ಮಾತಾಡ್ತಾರ, ಜೊತೆಗೆ ಅವರೇ ಜನಾಗ್ರಹ ಜನಾಂದೋಲನ ಸಮಿತಿಯವರು ಒಂದು ಈ ಸಂಕಷ್ಟ ಕಾಲದಲ್ಲಿ ಅವರೇ ಒಂದು ಕಾರ್ಯಕರ್ತರಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರವನ್ನು ನಾವಿವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜನಾಗ್ರಹ ಜನಾಂದೋಲನ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಚಾಲಕರಾಗಿರುವಂತಹ ಉಮರ್ UH ಅವರಿದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ರಾಜ್ಯ ಸಂಚಾಲಕರಾಗಿರುವಂತಹ KL ಅಶೋಕ್ ಅವರು ಕೂಡ ಮಾತಾಡಿದರು. ನಾನು ಈ ನಡುವೆ ಏನು ರಾಜ್ಯದ ಇನ್ನೂರು ಸಂಚಾಲಕರಾಗಿರುವಂತಹ ಡಾಕ್ಟರ್ ವಾಸು ಅವ್ರ ಹತ್ರ ಕೂಡ ನಾನು ಮಾತಾಡ್ಲಿಕ್ಕೆ ಇದ್ದೇನೆ. ಈ ನಡುವೆ ನಾನು ಮತ್ತೆ ಮಾತುಕತೆಯನ್ನು ಮುಂದುವರಿಸುವಾಗ ಉಮರ್ UH ಅವರ ಹತ್ರ, ಎಸ್ ಉಮರ್ ಅವರೇ, ಈ ಜನಾಗ್ರಹ ಜನಾಂದೋಲನ ಸಮಿತಿ ಅದು ಹುಟ್ಟಿಕೊಂಡ ಬಗೆ ಮತ್ತು ಆರಂಭ ಕಾಲದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದಿರಿ ಅಂತ ನೀವು ಹೇಳಿದ್ರಿ. ಒಂದು ಜಿಲ್ಲಾಡಳಿತದ ಮೇಲೆ ಅಥವಾ ರಾಜ್ಯ ಸರ್ಕಾರದ ಮೇಲೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಎಷ್ಟೆಷ್ಟು ವೈದ್ಯಕೀಯ ಸೌಲಭ್ಯಗಳಿದ್ದಾವೆ, ಏನು ಆಕ್ಸಿಜನ್ ಎಷ್ಟಿದ್ದಾವೆ, ಆಕ್ಸಿಜನ್ ಬೆಡ್ಗಳು ಎಷ್ಟಿದ್ದಾವೆ, ವೆಂಟಿಲೇಟರ್ ಎಷ್ಟಿದ್ದಾವೆ, ಎಲ್ಲ ಮಾಹಿತಿಗಳನ್ನು ಏನು ಸಾರ್ವಜನಿಕರ ಮುಂದೆ ಪ್ರತಿನಿತ್ಯ ಬಹಿರಂಗಪಡಿಸಬೇಕು ಅಥವಾ ಪ್ರಕಟಿಸಬೇಕು ಅನ್ನೋಂಥ ಆಗ್ರಹವನ್ನು ನೀವು ಆರಂಭದಲ್ಲಿ ಇಟ್ಟಿದ್ರಿ ಅಂತ ಹೇಳಿದಿರಿ. ಎಸ್, ನಾನು ಇವಾಗ ನಿನ್ನೆ ದಿವಸ ನಡೆದಂತ ಏನು ಖಾಲಿ ತಟ್ಟೆ ಖಾಲಿ ಚೀಲ ಅನ್ನುವಂತ ಒಂದು ಪ್ರತಿಭಟನೆ ಇತ್ತಲ್ಲ, ಎಸ್, ಒಟ್ಟು ನಿಮ್ಮ ಬೇಡಿಕೆಗಳು ಏನೆಲ್ಲ ಆಗಿತ್ತು ಅಂತ. ಈ ಮೊದಲ ಪ್ಯಾಕೇಜ್ ಏನು ಸರ್ಕಾರ ಘೋಷಣೆ ಮಾಡಿತ್ತು, ಅದಕ್ಕೆ ಕೆಲವು ದಿನಗಳ ಹಿಂದೆ, ಅಂದ್ರೆ ಮೇ 15ರಂದು ನಾವು ಒಂದು ರೀತಿಯ ಪ್ರತಿಭಟನೆಯ ಸ್ವರೂಪವನ್ನು ಮನೆಯ ಒಳಗಡೆ ಅಥವಾ ಮನೆಯ ಅಂಗಳದಲ್ಲಿ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ವಿ. ನಮ್ಮ ಡಿಮಾಂಡ್ಸ್ ಅನ್ನ ಫಲಕಗಳಲ್ಲಿ ಇದು ಮಾಡಲಿಕ್ಕೆ. ಸೊ ಅದಾದ್ಮೇಲೆ ಫಸ್ಟ್ ಪ್ಯಾಕೇಜ್ ಘೋಷಣೆ 1250 ಕೋಟಿ ರೂಪಾಯಿ. 6.5 ಕೋಟಿ ಜನಸಂಖ್ಯೆ ಇರುವ ರಾಜ್ಯಕ್ಕೆ 1250 ಕೋಟಿ. ನಮ್ಮ ಪಕ್ಕದ ಕೇರಳದಲ್ಲಿ 2.5 ಲಕ್ಷನೂ ಇಲ್ಲ, ಅಲ್ಲಿ 20,000 ಕೋಟಿ ಪ್ಯಾಕೇಜ್. ಸೊ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ನೋಡಿ. ಸೊ ಈಗ ಎರಡನೇ ಪ್ಯಾಕೇಜ್ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ನಮ್ಮ ಡಿಮಾಂಡ್ಸ್ ಏನು ಅಂತ ಹೇಳಿದ್ರೆ, ಒಂದು ಮೊದಲನೇದಾಗಿ ಎಷ್ಟು ಭಯಾನಕವಾಗಿದೆ. ಈಗ ನೀವು ಮೇ 15 ಏನು ಈ ಒಂದು ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡುವುದಕ್ಕಿಂತ ಮೊದಲು ನೀವು ಮಾಡಿದಂತ ಏನು ಮನೆ ಮನೆ ಪ್ರತಿಭಟನೆ ಇದೆ, ಅದರಲ್ಲಿ ಧ್ವನಿ ಎತ್ತಿದಕ್ಕೆ ಏನಾದರೂ ಪ್ಯಾಕೇಜಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಪರಿಹಾರ ಕಂಡಿದೆ ಅಂತ? ಹೌದು, ಸಣ್ಣ ಪುಟ್ಟ ಪರಿಹಾರ ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಕಾರ್ಮಿಕರಿಗೆ ಪ್ಯಾಕೇಜ್ಗಳನ್ನೆಲ್ಲ ಘೋಷಣೆ ಮಾಡಿದ್ದಾರೆ. ನಮ್ಮ ಡಿಮಾಂಡ್ ಏನಿದೆ ಅಂತ ಹೇಳಿದ್ರೆ, ಮೊದಲನೇ ಡಿಮಾಂಡ್ ಈ ಕೋವಿಡ್ ರೋಗಿಗಳಿಗೆ ಉಚಿತವಾದ ಚಿಕಿತ್ಸೆ ಆಗ್ಬೇಕು, ಯಾವುದೇ ಸ್ತರದ ಜನರಿಗೆ, ಅಂದ್ರೆ ಪೂರ್ತಿ ಉಚಿತ ಚಿಕಿತ್ಸೆ ಆಗ್ಬೇಕು, ಮೊದಲ ಡಿಮಾಂಡ್. ಎರಡನೇದು, ಕರ್ನಾಟಕ ರಾಜ್ಯದ ಎಲ್ಲರಿಗೂ ಉಚಿತವಾಗಿ ವ್ಯಾಕ್ಸಿನೇಷನ್ ಮಾಡ್ಬೇಕು. ಮೂರನೇ ಡಿಮಾಂಡ್, ಅದು BPL ಕಾರ್ಡ್ದಾರರಿಗೆ ಉಚಿತ ಪಡಿತರ ಕೊಡ್ಬೇಕು. ಪಡಿತರ ಅಂದ್ರೆ ಬರೀ ಅಕ್ಕಿ ಕೊಡುವುದಲ್ಲ, ಬೇಳೆ, ಕಾಳು, ಎಣ್ಣೆ ಇದೆಲ್ಲವನ್ನ ಕೊಡ್ಬೇಕು. ಬೇರೆ ರಾಜ್ಯಗಳು ಕೇರಳದಲ್ಲೇ ನೋಡ್ತೇವೆ, ಸುಮಾರು 20 ಐಟಮ್ಗಳನ್ನು ಪಡಿತರ ಮೂಲಕ ಕೊಡ್ತಾರೆ. ಮತ್ತು ನಮ್ಮ ದೈನಂದಿನ ಅಂದ್ರೆ ಪ್ರತಿದಿನ ದುಡಿದು ಹೊಟ್ಟೆ ತುಂಬಿಸುವಂತ ಏನು ದಿನಗೂಲಿ ಕಾರ್ಮಿಕರಿದ್ದಾರೆ, ಮತ್ತು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರೇನಿದ್ದಾರೆ, ಅವರಿಗೆ ಕನಿಷ್ಠ 5,000 ರೂಪಾಯಿ ಪ್ರತಿ ತಿಂಗಳು ಪರಿಹಾರ ಧನವನ್ನು ಕೊಡಬೇಕು. ಪರಿಹಾರ ಧನ ನೇರವಾಗಿ ದುಡ್ಡನ್ನು ಕೊಡಬೇಕು, ಅವರ ಕೈಗೆ ಕೊಡಬೇಕು ಅಂತ. ಎಸ್, ಖಂಡಿತ. ಯಾಕಂದ್ರೆ ಅವರ ಯಾರು ಅಲ್ವಾ, ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಈ ಕೊರೋನಾದಿಂದ ಯಾರು ಗ್ಯಾಸ್ ದುಡ್ಡು ಕೊಡಬೇಕು. ಅಲ್ಲ, ಈ ಹಸಿವು ಅಂದ್ರೆ ಕೆಲವರಿಗೆ ಅರ್ಥ ಆಗಲ್ಲ. ಇದು ನಮ್ಮ ಈ ಜನಾಂದೋಲನ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಮೊನ್ನೆ ಬಂತು, ಮಗಳು ಮತ್ತು ಅಮ್ಮನ ಸಂಭಾಷಣೆ. ಹೌದು, ಕಳಿಸಿದ್ದೆ. ಹೌದು. ಸೊ ಏನಂದ್ರೆ, ಅಮ್ಮ, ನಾವು ಇದು ಕೋವಿಡ್ ಟೆಸ್ಟ್ ಮಾಡಿಸ, ನಾವು ಕೋವಿಡ್ ಟೆಸ್ಟ್ ಸೆಂಟರ್ಗೆ ಹೋಗುವ, ಅಲ್ಲಿ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬರ್ಲಿ, ಬಂದ್ರೆ ಅಟ್ಲೀಸ್ಟ್ ಹಾಸ್ಪಿಟಲ್ ಅಲ್ಲಿ ಫುಡ್ ಆದ್ರೂ ಸಿಗುತ್ತಲ್ಲ ಉಚಿತವಾಗಿ. ಅಂದ್ರೆ ಮನೆಯಲ್ಲಿದ್ರೆ ಇಲ್ಲ ಏನು ತಿನ್ಲಿಕ್ಕೆ. ಸೊ ಇಂತಹ ಒಂದು ಭಯಾನಕ ಸ್ಥಿತಿ ಇದೆ ಹಳ್ಳಿಗಳಲ್ಲಿ. ಅಂದ್ರೆ ಈ ಲಾಕ್ಡೌನ್ ನಿಂದಾಗಿ, ಈ ಲಾಕ್ಡೌನ್ ಅನ್ನ, ಈ ಕೊರೋನಾವನ್ನ ಲಾಠಿಯಿಂದ ಓಡಿಸಬಹುದು ಅಥವಾ ದ್ವೇಷ ಕಾರುವ ಮೂಲಕ ಓಡಿಸಬಹುದು. ಬೇರೆ ಬೇರೆ ಜನಸಮುದಾಯಗಳ ವಿರುದ್ಧ ಮಾತಾಡೋದು, ಒಬ್ಬ MP ಮಾತಾಡೋದು, ಇನ್ನೊಬ್ಬ ಸಚಿವ ಮಾತಾಡೋದು, ಕ್ರಿಶ್ಚಿಯನ್ಸ್ ವ್ಯಾಕ್ಸಿನೇಷನ್ ತಗೊಳ್ಬೇಡಿ ಅಂತ ಹೇಳಿದ್ದಾರೆ ಅಂತ ಮಾತಾಡೋದು. ಹೌದು, ಮುಸ್ಲಿಮ್ಸ್ ಏನು ಮಸೀದಿಗಳಲ್ಲಿ ಇದು ಏನು ವ್ಯಾಕ್ಸಿನೇಷನ್ ಮಾಡೋದು ಬೇಡ ಅಂತ ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಕೊರೋನಾ ಬಂತು ಅಂತ ಹೇಳುದು. ಸೊ ಇದೆಲ್ಲ ತಲೆ ಹಿಡುಕ ಮತ್ತು ಅವೈಜ್ಞಾನಿಕ ಹೇಳಿಕೆಗಳು. ಇದರಿಂದ ಕೊರೋನಾವನ್ನ ಖಂಡಿತ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕೊರೋನಾವನ್ನ ಲಾಠಿಯಿಂದಲೂ ಗೆಲ್ಲಲಿಕ್ಕೆ ಆಗಲ್ಲ. ಕೊರೋನಾವನ್ನ ಗೆಲ್ಲುವುದು ಪ್ರೀತಿ ವಿಶ್ವಾಸದಿಂದ ಮಾತ್ರ. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮನ್ನ ಆಳುವ ಸರ್ಕಾರಗಳು, ಸಂಸದರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು
ಇದನ್ನ ಅರ್ಥ ಮಾಡ್ಬೇಕು ಮೊದಲನೇದಾಗಿ. ಉಮರ್ ಅವರೇ ಈ ಮಧ್ಯೆ ನಮ್ಮ ಜೊತೆಗೆ HR ಬಸವರಾಜಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಎಸ್, HR ಬಸವರಾಜಪ್ಪ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದೆ. ಸರ್, ನಾವು ನಿನ್ನೆ ದಿವಸದ ಖಾಲಿ ತಟ್ಟೆ ಖಾಲಿ ಚೀಲ ಏನೋ ಜನಾಗ್ರಹ ಜನಾಂದೋಲನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಸ್, ಒಟ್ಟು ಈ ಒಂದು ಆಂದೋಲನಕ್ಕೆ ಯಾವ ರೀತಿಯ ಒಂದು ಬೆಂಬಲ ವ್ಯಕ್ತವಾಯ್ತು ಸರ್? ಬಹಳ ನಮ್ಮ ನಿರೀಕ್ಷೆಗೂ ಮೀರಿ ಬೆಂಬಲ ವ್ಯಕ್ತ ಆಗಿದೆ. ಓಕೆ, ನಾವು ಕೋವಿಡ್ ಅಂತ ಸಂದರ್ಭದಲ್ಲಿ ಇಷ್ಟು ನಿರೀಕ್ಷಣೆ ಮಾಡಿರ್ಲಿಲ್ಲ. ನಾವು ಬಹುಶಃ ಎಷ್ಟು ಮಟ್ಟಿಗೆ ಇದು ಯಶಸ್ಸಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ನಮ್ಗೆ ಇನ್ನೂ ಅನುಮಾನ ಇತ್ತು. ಆದ್ರೆ ನಿನ್ನೆಯ ಸಂದೇಶಗಳನ್ನ ಮತ್ತೆ ಫೋಟೋಗಳನ್ನ ಆ ವಿಚಾರಗಳನ್ನ ನಾವು ನೋಡಿದಾಗ ನಿರೀಕ್ಷೆಗೆ ಮೀರಿ ಯಶಸ್ಸನ್ನ ಆಗಿದೆ ನಿನ್ನೆಯ ಒಂದು ಹೋರಾಟ. ಪ್ರತಿಯೊಂದು ಹಳ್ಳಿಗಳಲ್ಲಿ, ಓಣಿಗಳಲ್ಲಿ, ಗಲ್ಲಿಗಳಲ್ಲಿ, ಪಟ್ಟಣಗಳಲ್ಲಿ, ನಗರದ ಕೊಳಚೆ ಪ್ರದೇಶಗಳಲ್ಲಿ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾಕೆ ಯಶಸ್ವಿಯಾಗಿ ನಡೆದಿದೆ ಅಂದ್ರೆ ಈ ಸರ್ಕಾರದ ಏನು ದುರಾಡಳಿತ, ಸರ್ಕಾರ ಏನು ಈ ಕೋವಿಡ್ ಅನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡ್ತಾ ಇಲ್ಲ. ಒಂದನೇದು, ಆ ರೋಗ ತಡೆಯದಂತ ಕೆಲಸ ಮಾಡ್ಲಿಲ್ಲ. ಅದರ ದುಷ್ಪರಿಣಾಮ ಸರ್ಕಾರದ ತಪ್ಪು. ಮೊದಲು ಏನ್ ಮಾಡಿದ್ರು, ಚುನಾವಣೆಯಲ್ಲಿ ಕೇಂದ್ರೀಕರಿಸಿದ್ರು. ತಜ್ಞರ ವರದಿಯನ್ನ ಕೊಟ್ಟರು ಸಹ ತಜ್ಞರ ವರದಿಯನ್ನ ನಿರ್ಲಕ್ಷ್ಯ ಮಾಡಿ ರ್ಯಾಲಿ ನಡೆಯಿತು. ಅವರಿಗೆ 5 ಪಂಚರಾಜ್ಯಗಳ ಮೋದಿಯವರಿಗೆ ಪಂಚರಾಜ್ಯಗಳ ಚುನಾವಣೆ ಮೇಲಾಯ್ತು. ಕರ್ನಾಟಕಕ್ಕೆ ಬೈ ಎಲೆಕ್ಷನ್ ಚುನಾವಣೆ ಮೇಲಾಯ್ತು. ಅದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಚುನಾವಣೆಯಲ್ಲಿ ಸೋತ್ರೆ ಯಡಿಯೂರಪ್ಪನವ್ರ ಕುರ್ಚಿ ಅಲುಗಾಡ್ತಾ ಇತ್ತು. ಅದು ಭದ್ರಾ ಮಾಡ್ಕೊಳಕ್ಕೋಸ್ಕರ ಇವರು ಅಲ್ಲಿ ಮೋದಿಯವರಿಗೆ ಏನಾಗಿದೆ ಅಂದ್ರೆ ಅವರ ಬುಡದಲ್ಲೇ ಬೆಂಕಿ ಬಿದ್ದಿದೆ. ಸರ್ವಾಧಿಕಾರಿತ್ವಕ್ಕೆ, ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಒಳೊಳಗೆ ಮಸಿತಾ ಇದ್ದಾರೆ. ಎಲ್ಲಿ? ಅಲ್ಲಿ ಡೆಲ್ಲಿಲಿ. ಅವ್ರಿಗೆ ಒಂದೇ ಒಂದು ಸ್ವಲ್ಪ ಸೋಲನ್ನ ಕಾಣ್ತಾ ಹೋದ್ರೆ ಎಲ್ಲ ಆಳ್ಗೊಂದ್ ಕಲ್ಲು ಅನ್ನಂಗೆ ಹಾಕ್ಬಿಟ್ಟು ಆ ಮೋದಿನ ಕೆಳಗಿಳಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಚುನಾವಣೆಯನ್ನ ಮುಖ್ಯ ಮಾಡ್ಕೊಂಡ್ರೆ ಹೊರತು ಜನರ ಜೀವ, ಜನರ ಬದುಕು ಅವರಿಗೆ ಮುಖ್ಯ ಆಗ್ಲಿಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ತಜ್ಞರ ವರದಿಯನ್ನು ನಿರ್ಲಕ್ಷ್ಯ ಪರಿಣಾಮ ಉಲ್ಬಣ ಆಯ್ತು. ಉಲ್ಬಣ ಆದ ಪರಿಣಾಮ ಇವತ್ತು ಲಾಕ್ ಡೌನ್ ಘೋಷಣೆ ಮಾಡಿದ್ರು. ಲಾಕ್ ಡೌನ್ ಮಾಡಿದಾಗ ಜನ ತತ್ತರಿಸಿ ಹೋದ್ರು. ಇವತ್ತು ಲಾಕ್ ಡೌನ್ ಮಾಡಿದ ತಕ್ಷಣ ಪ್ರತಿಯೊಬ್ರು ಶ್ರಮಜೀವಿಗಳು ಕಷ್ಟಪಟ್ಟು ಇವತ್ತು ದುಡ್ಕೊಂಬಂದು ಇವತ್ತು ನಾವು ಊಟ ಮಾಡ್ಬೇಕು ಅಂತಕ್ಕಂಥ ಜನ ಏನಿದ್ದಾರೆ, ಅವತ್ತು ದಿನ ಇಡೀ ಕೆಲಸ ಮಾಡಿದ್ರೆ ಅವ್ರಿಗೆ ಹೊಟ್ಟಿಗೆ ಊಟ, ಕೆಲಸ ಮಾಡದೆ ಹೋದ್ರೆ ಹೊಟ್ಟಿಗೆ ಊಟ ಇಲ್ಲ. ಇವತ್ತು ಆ ತರದ ಜನ ಸುಮಾರು 80 ಭಾಗ ಜನ ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ. ಬಹುಶಃ ಅದರ ಕಲ್ಪನೆ ಮತ್ತೆ ಮೋದಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಇವತ್ತು ಕೂಡ ಇಲ್ಲಿ ಲಾಕ್ ಡೌನ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಲೇ ಇಲ್ಲ. ಕೇಂದ್ರ ಸರ್ಕಾರ ಲಾಕ್ ಡೌನ್ ಅನ್ನ ಫೋರ್ಸ್ ಸಲ ಘೋಷಣೆ ಮಾಡಿ ಮೈ ಮೇಲೆ ಹಾಕೊಂಡು, ಯಾಕೆ ನಾವು ಪರಿಹಾರನ ನಾವು ಮೈ ಮೇಲೆ ಕೇಳ್ಬೇಕು ಅಂತ ಹೇಳಿ, ಏನ್ ದಿವಾಳಿ ಈಗಲೇ ಆಗೋಗಿದೀವಿ, ದಿವಾಳಿ ಆಗಿದೀವಿ, ನಮ್ಮ ಹತ್ರ ಎಲ್ಲಿ ಕೊಡಕ್ಕಿದೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಹಾಕ್ಬಿಟ್ರು ಲಾಕ್ ಡೌನ್ ಅನ್ನ. ಲಾಕ್ ಡೌನ್ ಇಸ್ ದ ಲಾಸ್ಟ್ ಆಪ್ಷನ್ ಅಂತ ಹೇಳಿದ್ರು. ಲಾಕ್ ಡೌನ್ ರಾಜ್ಯ ಸರ್ಕಾರದ ಮೇಲೆ ಹಾಕಿ ಅದನ್ನ ರಾಜ್ಯ ಸರ್ಕಾರ ತಲೆ ಕಟ್ಟಿಬಿಟ್ರು. ರಾಜ್ಯ ಸರ್ಕಾರ ಲಾಕ್ ಡೌನ್ ಮಾಡದೆ ಹೋದ್ರೆ ವಿಧಿನೇ ಇಲ್ಲ, ಅನಿವಾರ್ಯ ಅಂತ ಸಂದರ್ಭಕ್ಕೆ ಬಂದು ಇನ್ನ ಜನರ ಜೀವದ ಪ್ರಶ್ನೆ, ಇನ್ನು ಜನರು ಬೀದಿಲಿ ಹಣ ಆಗಿ ಬೀಳ್ತಾ ಅಂತ ಸಂದರ್ಭ ಬಂದಾಗ ಮತ್ತೆ ಲಾಕ್ ಡೌನ್ ಮಾಡಿದ್ರು. ಲಾಕ್ ಡೌನ್ ಮಾಡಿದ್ರೆ ಅವರಿಗೆ ಯಾಕೆ ಈ ಶ್ರಮಜೀವಿಗಳಿಗೆ ಏನು ಕೊಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕಲ್ಪನೆ ಇಲ್ಲದೆ ಲಾಕ್ ಡೌನ್ ಮಾಡಿದ್ರು. ಮುಂಚೆನೆ ಅವ್ರು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಯ್ತು, ಮಾಡಲಿಲ್ಲ. ವಿರೋಧ ಪಕ್ಷಗಳು, ನಮ್ಮಂತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಒತ್ತಾಯ ಮಾಡಿದ್ರೆ ಫಲವಾಗಿ ಏನು ಕಣ್ಣೊರೆಸೋ ತಂತ್ರದ ಭಾಗವಾಗಿ ಅವರ ನುಣಿಸ್ಕೊಳಕ್ಕೆ, ಜವಾಬ್ದಾರಿಯಿಂದ ನುಣಿಸ್ಕೊಳಕ್ಕೆ ಪ್ರಚಾರದ ಭಾಗವಾಗಿ ಅವರು ಸವಲತ್ತುಗಳನ್ನ ಘೋಷಣೆ ಮಾಡಿದ್ರು. ಅದು ಹೋದ್ ಸಲ ಘೋಷಣೆ ಮಾಡಿದಾಗಲೇ ಅರ್ಧದಷ್ಟು ಜನರಿಗೂ ಕೂಡ ಅದು ತಲುಪಲಿಲ್ಲ. ಈಗ ಅದು ಇನ್ನು 4ನೇ ಒಂದು ಭಾಗ ಜನರಿಗೂ ತಲುಪೋದು ಕಷ್ಟ ಇದೆ. ಇವತ್ತು ಪ್ರತಿಯೊಂದು ಆಟೋ ಓಡಿಸೋರಿಂದ ಹಿಡಿದು, ಅಮಾನಿ ಕೆಲಸ ಮಾಡೋರಿಂದ ಹಿಡಿದು, ಬೇರೆ ಬೇರೆ ಕೆಲಸ ಮಾಡೋರು, ಉದ್ಯೋಗ ಮಾಡೋರಿಂದ ಹಿಡಿದು ಅವ್ರು ಒಂದ್ ಕಡೆ ಕಷ್ಟದಲ್ಲಿದ್ರೆ, ರೈತರು ಇವತ್ತು ಹೂವು, ಹಣ್ಣು, ತರಕಾರಿ ಬೆಳೆದಂತವ್ರು ಇವತ್ತು ಬೀದಿ ಮೇಲೆ ಕೇಳ್ತಾ ಇದ್ದಾರೆ. ಇವತ್ತು ಹೆಚ್ಚು ಕಮ್ಮಿ
ಆಗ್ಲೇ ನಾವೊಂದು ವೆಬಿನಾರ್ ಅಲ್ಲಿ ಇದೀನಿ, ನಾನು ವೆಬಿನಾರ್ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ನಮ್ಮ ಪ್ರಕಾಶ್ ಕಮ್ಮಡಿ ಅವರು ಒಂದು ಇದನ್ನ ಹೇಳಿದ್ರು, ರೈತ ಬೆಳೆದಂತದ್ದು 18% ಕೊಳತೋಗಿದೆ, ಒಟ್ಟು 23% ಮಾತ್ರ ಮಾರಾಟ ಆಗಿದೆ, ಉಳಿಕೆದೆಲ್ಲ ಬೀದಿ ಚೆಲ್ಲಿದ್ದಾರೆ ಅಂತ ಹೇಳಿ ವಸ್ತುಗಳನ್ನ. ಇವತ್ತು ಕೇಳೋರೇ ಇಲ್ಲ. ಇವತ್ತು ಪೆರಿಷಬಲ್ ಆರ್ಟಿಕಲ್ ಕೇಳೋರೇ ಇಲ್ಲ. ಅದು ಏನು ಘೋಷಣೆ ಮಾಡಿದ್ದಾರೆ, ಮಾರ್ಚ್ ಏಪ್ರಿಲ್ ಮೇನೆ ಕೊಯ್ಲಿ ಬಂದದ್ದು ಅಂತಾರೆ. ಅದಕ್ ಮುಂಚೆ ಕೊಯ್ಲಿ ಬಂದದ್ದು, ಆ ನಂತರ ಕೊಯ್ಲಿ ಬರೋದು ಪ್ರಶ್ನೆ. ಯಾವ ಪ್ರತಿದಿನ ಕೊಯ್ಲಿ ಬರ್ತಾನೆ ಇರ್ತದೆ. ಖಂಡಿತವಾಗಿ ತರಕಾರಿ ಉತ್ಪನ್ನಗಳನ್ನೆಲ್ಲ ಪ್ರತಿನಿತ್ಯನೂ ಕೊಯ್ಲು ಮಾಡ್ಲೇಬೇಕು, ಪ್ರತಿ ದಿನಾನು ಅವ್ರದ ಇದಿದೆ. ಹಂಗಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಜನ ಸ್ಪಂದನೆ ಮಾಡಿದ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಯಂ ಕಷ್ಟದಲ್ಲಿ ಸಿಲುಕಿರ್ತಕ್ಕಂತ ಜನ, ಸ್ವಯಂ ಕಷ್ಟ ಅನುಭವಿಸ್ತಾ ಇರ್ತಕ್ಕಂತ ಜನ, ಬದುಕಿಗಾಗಿ ಕಷ್ಟ ಅನುಭವಿಸ್ತಕ್ಕಂತ ಜನ, ಇನ್ನೊಂದು ಜೀವ ಉಳಿಸ್ಕೊಳಕ್ಕಾಗಿ ಪರದಾಡ್ತಾ ಇರ್ತಕ್ಕಂತ ಜನ. ಇದು ಸರ್ ಜೀವ ಉಳಿಸ್ಕೊಳಕ್ಕಾಗಿ ಈ ಒಂದು ಏನು ಖಾಲಿ ತಟ್ಟೆ ಖಾಲಿ ಚೀಲ ಜನಾಗ್ರಹ ಆಂದೋಲನದ ನಿನ್ನೆ ದಿವಸದ ಈ ಒಂದು ಧ್ವನಿ ತಕ್ಕ ಮಟ್ಟಿಗಾದ್ರೂ ಸರ್ಕಾರವನ್ನು ಬಡಿದೆಬ್ಬಿಸಬಹುದಾ? ಬಡಿದೆಬ್ಬಿಸಿದೆ. ಎರಡನೇ, ಈಗ ಫಸ್ಟೇ ನಾವು ಬಡಿದೆಬ್ಬಿಸುವ ಕಾರಣಕ್ಕೋಸ್ಕರ ಅವರು ಪರಿಹಾರ ಘೋಷಣೆ ಮಾಡಿದ್ರು. ಹೌದು. ಎರಡನೇದು, ಈಗ ಮತ್ತೊಂದು ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗುತ್ತೆ ಅವ್ರಿಗೆ. ಎಲ್ಲೆಲ್ಲಿ ಮೂಲೆಗಳಲ್ಲಿ 29 ರಾಜ್ಯಗಳಲ್ಲಿ ಹಳ್ಳಿ ಮೂಲೆಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಅದಾದ್ಮೇಲೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ರೋಗ ಹೋದ್ ಸಲ ಇರ್ಲಿಲ್ಲ, ಈ ಸಲ ಉಲ್ಬಣ ಆಗ್ಬಿಡ್ತು. ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಂತ ಕರಿಬೇಕು, ಹೋಮ್ ಐಸೋಲೇಷನ್ ಮಾಡ್ಬೇಕು, ಎಲ್ಲಾ ಕಡೆನೂ ಕೂಡ ಅದನ್ನ ಪ್ಯಾಂಡಮಿಕ್ ತಡೆಯೋ ಕೆಲಸ ಆಗ್ಬೇಕು ಅಂತ ಉಚಿತವಾಗಿ ವಾಹನ ಸೌಲಭ್ಯ, ಆಂಬ್ಯುಲೆನ್ಸ್ ಸೌಲಭ್ಯ ಎಲ್ಲ ಕೊಡ್ಬೇಕು ಅಂತೆಲ್ಲ ಏನ್ ಹೇಳಿದ್ವಿ, ಅದು ಕೂಡ ಈಗ ಪ್ರಾರಂಭ ಆಯ್ತು. ಅದನ್ನು ಬಾಯ್ಬಿಟ್ರು ಯಾರು? ಮುಖ್ಯಮಂತ್ರಿಗಳು. ಇದು ನಾವೇನು ಹೋರಾಟ ಮಾಡಿದೀವಿ ಅದು ನೇರ ಸರ್ಕಾರದ ಮೇಲೆ ಪರಿಣಾಮ ಆಗಿದೆ. ಸರ್ಕಾರದ ಇಂಟೆಲಿಜೆನ್ಸಿ ಪ್ರತಿಯೊಂದು ನನ್ನ ಊರಲ್ಲಿ ನಾನು ನಿನ್ನೆ ಮಾಡಿದೆ. ನನ್ನ ಊರಲ್ಲಿ ಮಾಡಿದ್ದನ್ನ ಇಂಟೆಲಿಜೆನ್ಸಿ ಅವರು ಫೋನ್ ಮಾಡಿದ್ರು, ಎಲ್ಲೆಲ್ಲಿ ಊರಾಗಾಯ್ತು ಅಂತ ಹೇಳಿ ಕೇಳಿದ್ರು. ಎಲ್ಲಾ ರಿಪೋರ್ಟ್ ಕೂಡ ಎಂತಿಂತ ಊರಾಗಿದೆ, ಎಂತಿಂತ ತಾಲೂಕ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರದ್ದೇ ಆದಂತ ಒಂದು ಇಂಟೆಲಿಜೆನ್ಸಿ ಇದೆ, ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಡುತ್ತೆ, ಆ ಮಾಹಿತಿ ಮುಖ್ಯಮಂತ್ರಿ ಕೊಡ್ತಾರೆ. ಗೊತ್ತಾಯ್ತಾ? ಆ ಹಿನ್ನೆಲೆಯಲ್ಲಿ ಕೋವಿಡ್ ಒಂದು ಇಲ್ದೆ ಹೋಗಿದ್ರೆ, ಕೋವಿಡ್ ಮುಗಿದ ನಂತರ ಜನ ಬೀದಿ ಬರ್ತಾರೆ, ದಂಗೆ ಹೇಳ್ತಾರೆ. ಕೋವಿಡ್ ಮುಗಿದ ಮೇಲೆ ಜನ ಬೀದಿ ಬರ್ತಾರೆ, ದಂಗೆ ಹೇಳ್ತಾರೆ. ಇವತ್ತು ಪಟ್ಟಣದಲ್ಲಿ ಹೊರಗೆ ಬಂದು ಮಾಡಕ್ ಆಗ್ಲಿಲ್ಲ, 4 ಜನ 5 ಜನ ಬಂದ್ರೆ ಕೇಸ್ ಹಾಕ್ತಾರೆ. ಸರ್ಕಾರ ಇವತ್ತು ಆ ಸರ್ಕಾರಿ ಕಾರ್ಯಕ್ರಮಗಳು ಏನು ಉಲ್ಲಂಘನೆ ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಿಬಿಟ್ಟು ಉದ್ಘಾಟನೆ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದಾವೆ. ಅದ್ರ ಮೇಲೆ ಯಾಕೆ ಕೇಸು ಇಲ್ಲ? ನಾವೇನಾದ್ರು ಪ್ರತಿಭಟನೆ ಮಾಡ್ತೀವಿ, ನಿಯಮದ ಒಳಗಡೆ ಪ್ರತಿಭಟನೆ ಮಾಸ್ಕ್ ಹಾಕೊಂಡು ಅಂತರ ಕಾಪಾಡು ಮಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಕೇಸು. ಇವೆಲ್ಲ ದೌರ್ಜನ್ಯ ಏನ್ ನಡೀತಾ ಇದೆ ಇವತ್ತು ಜನಸಾಮಾನ್ಯರ ಮೇಲೆ. ಕೋವಿಡ್ ನಡೆದ ನಂತರ ಇದಕ್ಕೆ ಉತ್ತರ ಕೊಡ್ತಾರೆ ಜನ, ಸರ್ಕಾರಕ್ಕೆ ಉತ್ತರ ಕೊಡ್ತಾರೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥ ತಮ್ಮ ಮೂಲಕ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರಾಗಿರುವಂತಹ HR ಬಸವರಾಜ್ ಅವರ ಅಭಿಪ್ರಾಯಗಳು. ಎಸ್ ಉಮರ್ ಅವರೇ, ಕೊನೆಯದಾಗಿ ನೀವು ಬೇಡಿಕೆಗಳ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಏನು ಜನಾಂದೋಲನ ಸಮಿತಿಯ ಏನು KCVT ಅಥವಾ BMC 92 ಇವೆಲ್ಲ ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ, ಆಮೇಲೆ ನಾವು ಈ ಒಂದು ಸಂವಾದವನ್ನು ಸಮಾಪನ ಮಾಡಬೇಕಾಗಿದೆ. ನಮ್ಮ 2 ಡಿಮಾಂಡ್ ಬಸವರಾಜಪ್ಪ ಅವರು ಹೇಳಿದ್ರು. 2 ಡಿಮಾಂಡ್ ಅನ್ನ ಬಿಟ್ಟು ಹೋಗಿದೆ ಅವಾಗ ಹೇಳಲಿಕ್ಕೆ. ಒಂದು, ದುಡಿಯುವ ವ್ಯಕ್ತಿ ಒಂದು ಮನೆ ಕುಟುಂಬದ ಈ ಕೊರೋನಾದಿಂದ ಮೃತರಾದ್ರೆ ಆ ಕುಟುಂಬಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಕೊರೋನಾದಿಂದ ಮೃತಪಟ್ಟಂತ ವ್ಯಕ್ತಿಗೆ ಆತನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಚಾಮರಾಜನಗರದಲ್ಲಿ ಮೊನ್ನೆ ಏನು ಸರ್ಕಾರವೇ ನಡೆಸಿರುವಂತಹ ಕೊಲೆ ಏನಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಅದು 24 ಮಂದಿ ಅಲ್ಲ, ಸಾವು 24 ಮಂದಿ ಅಲ್ಲ, 37 ಮಂದಿ 37 ಮಂದಿಯ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು. ಈಗ 2 ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ. 10 ಲಕ್ಷ ಏನು ಚಾಮರಾಜನಗರದ
ಸರ್ಕಾರಿ ಆಸ್ಪತ್ರೆ ದುರಂತಕ ಸಾವಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಇನ್ನೊಂದು ಬೇಡಿಕೆ ಇದಿಷ್ಟು ನಮ್ಮ ಡಿಮಾಂಡ್ಸ್ ಮತ್ತು ರೈತರಿಗೆ ವಿಶೇಷ ಪ್ಯಾಕೇಜ್, ಸಬ್ಸಿಡಿ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ. ಇದರ ಜೊತೆಗೆ ನೀವು ಹೇಳಿದ ಹಾಗೆ KCVT ಮತ್ತು BMC 92. ಹೌದು, BMC ಅಂದ್ರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, 92 ಅಂದ್ರೆ 1992 ಬ್ಯಾಚ್. ಓಕೆ. ಸೊ ಡಾಕ್ಟರ್ ವಾಸು ಅವರು ಆ ಬ್ಯಾಚ್ನವರು, ಅವರು ಸಿಗ್ಬೇಕಾಗಿತ್ತು, ಆದ್ರೆ ಸಮಯದ ಅಭಾವ ಇದೆ. ಇನ್ನೊಮ್ಮೆ ಮಾತಾಡ್ಬೋದು ಅಂತ ಅನಿಸುತ್ತೆ. ಸೊ 100ಕ್ಕಿಂತಲೂ ಹೆಚ್ಚು ವೈದ್ಯರು ನಮ್ಮ ಈ ತಂಡದಲ್ಲಿದ್ದಾರೆ BMC 92 ಅಲ್ಲಿ. ಅವರು ಬರೋ ಕರ್ನಾಟಕದಲ್ಲಿ ಮಾತ್ರ ಇರುವುದಲ್ಲ, ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಎಲ್ಲರೂ ಕನ್ನಡಿಗರೇ, ವಿದೇಶಗಳಲ್ಲೂ ಇದ್ದಾರೆ, ಅಮೆರಿಕ, ಇಂಗ್ಲೆಂಡ್ ನಂತ ದೇಶಗಳಲ್ಲೂ ಇದ್ದಾರೆ. ಅವರು ಯಾವ ರೀತಿ ನೀವು ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ದೊಂದು ಹೆಲ್ಪ್ ಲೈನ್ ನಂಬರ್ ಇದೆ, 24x7 ವರ್ಕ್ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಆಗುತ್ತೆ, ಕಾಲ್ ಟ್ರಾನ್ಸ್ಫರ್ ಆಗುತ್ತೆ. ಯಾವ ವೈದ್ಯರು ಬೇಕು, ಸ್ಪೆಷಲಿಸ್ಟ್ಗಳಲ್ಲಿದ್ದಾರೆ ಬೇರೆ ಬೇರೆ, ಸೊ ಅವರನ್ನ ಸಂಪರ್ಕ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ 1,500ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಇದ್ದಾರೆ KCVT ಯಲ್ಲಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 1,500 ವಾಲಂಟಿಯರ್ಸ್ಗಳು, ಇದರಲ್ಲಿ IT-ಗಳಿದ್ದಾರೆ, ಬೇರೆ ಬೇರೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ನಾವು ಅಂದ್ಕೊಂಡಾಗೆ ಆಗ್ಲಿಲ್ಲ, ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಪ್ಗಳನ್ನೆಲ್ಲ ಯುವಕರು ಮಾಡಿದ್ದಾರೆ. ಸೊ ಈಗ ಬೆಂಗಳೂರಲ್ಲಂತೂ ಆ ಪೀಕ್ ಆಗಿ ರಸ್ತೆಯಲ್ಲಿ ಜನ ಸಾಯುವುದು ಅದೆಲ್ಲ ತಪ್ಪಲಿಕ್ಕೆ ನಮ್ಮ ಒಂದು ಸೇವೆ ಕೂಡ ಇದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಸೊ ಆ ಸ್ಥಿತಿ ಇಲ್ಲ ಈಗ ಬೆಂಗಳೂರಲ್ಲಿ ಇವತ್ತು ಅದಾಗ್ಲಿಕ್ಕೆ ಕಾರಣ ಲೆವೆಲ್ ಬಂದು ನಿಂತಿದೆ. ಅಂದ್ರೆ ಈ ಆಕ್ಸಿಜನ್ ಮತ್ತೆ ಇದು ಆಕ್ಸಿಜನ್ಗೆ ತಲುಪದ ಹಾಗೆ ಒಬ್ಬೊಬ್ಬರಿಗೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ, ಮತ್ತು ಬಾರಿ ಪ್ರೀತಿಯಿಂದ ಹಳ್ಳಿಗಳಲ್ಲೇ ಕೂತು ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಆಕ್ಸಿಮೀಟರ್ ಇಟ್ಕೊಂಡು ಡಾಕ್ಟರ್ ಹತ್ರ ಡೈರೆಕ್ಟ್ ಲಂಡನ್ಗೂ ಅಮೆರಿಕಕ್ಕೂ ಫೋನ್ ಮಾಡಿ, ಅವರ ವಿಡಿಯೋ ಕಾಲ್ ಮಾಡಿ, ಅವರ ಮುಖ ತೋರಿಸಿ, ಅವರಿಗೆ ಸಮಾಧಾನ ಮಾಡಿ, ಅವರದೇ ಭಾಷೆಯಲ್ಲಿ ಮಾತಾಡಿ, ಮನೆಯಲ್ಲಿ ಇದ್ಕೊಂಡೇ ಟ್ರೀಟ್ಮೆಂಟ್ ತಗೊಳ್ಳುವ ಹಾಗೆ, ಅಂದ್ರೆ ಆಕ್ಸಿಜನ್ ಲೋ ಆಗದ ಹಾಗೆ ನೋಡ್ಕೊಂಡು, ಅದಾದ್ಮೇಲೆ ಯಾರಿಗೆಲ್ಲ ಹಾಸ್ಪಿಟಲೈಸ್ ಆಗ್ಬೇಕು ಅವರನ್ನ ಹಾಸ್ಪಿಟಲ್ ಕೊಂಡು ಹೋಗುವ ಹಾಗೆ ಇದೆಲ್ಲ ಮಾಡ್ತೇವೆ. ಈಗ ತಪ್ತಾ ಇದೆ, ಹಳ್ಳಿಗಳಿಂದ ಬರ್ತಾ ಇಲ್ಲ. ಅಂದ್ರೆ ಈ ವೆಂಟಿಲೇಟರ್ ಮತ್ತೆ ಇದು ICUಗೆ ಒತ್ತಡ ಕಡಿಮೆ ಆಗಿದೆ. ವೆಂಟಿಲೇಟರ್ ಗೆ ಡಿಮಾಂಡ್ ಅಥವಾ ICUಗೆ ಡಿಮಾಂಡ್ ಕಡಿಮೆ ಆಗಿದೆ. ಮತ್ತು ಒತ್ತಡವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮ ಏನು KCVT ದೊಡ್ಡ ಮಟ್ಟಿಗೆ ಏನು ಕೆಲಸ ಮಾಡಿದೆ. ಅಮೆರಿಕದಲ್ಲಿ ಇರುವ ವೈದ್ಯರು ಬರೇ ಕನ್ಸಲ್ಟೇಷನ್ ಮಾಡ್ತಾ ಇರುವುದಲ್ಲ, ಅವರು ಅನೇಕ ಕಿಟ್ಗಳನ್ನು ಕಳಿಸಿ 350 ಆಕ್ಸಿಜನ್ ಇದು ಕಾನ್ಸಂಟ್ರೇಟರ್ ಅನ್ನ ಕಳಿಸಿದ್ದಾರೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳನ್ನು ಅಮೆರಿಕದಲ್ಲಿ ಇರುವಂತಹ ವೈದ್ಯರು ಕರ್ನಾಟಕದ ಏನೋ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿನ 92ನೇ ಬ್ಯಾಚಿನ ವೈದ್ಯರುಗಳು ಕಳುಹಿಸಿಕೊಟ್ಟಿದ್ದಾರೆ. ಅವೆಲ್ಲವನ್ನು ನೀವು ಜನಾಂದೋಲನ ಸಮಿತಿ ಎಲ್ಲ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಬಂದಿದೆ. ಜೊತೆಗೆ KCVT ಅನ್ನುವಂತ ಒಂದು ಸ್ವಯಂ ಸೇವಕರ ತಂಡವನ್ನು ಕೂಡ ಕಟ್ಟಿಕೊಂಡು ಸುಮಾರು 1,500 ಸ್ವಯಂ ಸೇವಕರು, ಯುವಕರು ಹಳ್ಳಿಗಳಲ್ಲಿ ಬೆಂಗಳೂರು ಪೇಟೆ ಪಟ್ಟಣಗಳಲ್ಲಿ ಕೂಡ ಇವತ್ತು ನಿಂತ್ಕೊಂಡು ಜನರ ನಡುವೆ, ಕಷ್ಟದಲ್ಲಿರುವಂತಹ ಕೋವಿಡ್ ಪೇಷಂಟ್ಗಳ ನಡುವೆ ನಿಂತ್ಕೊಂಡು ಕೆಲಸ ಮಾಡಿಕೊಂಡು ಏನು ಆಸ್ಪತ್ರೆ ಮತ್ತು ವೈದ್ಯರ ನಡುವೆ ಒಂದು ಕೋಆರ್ಡಿನೇಷನ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ನಾನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಮಾಪನ ಮಾಡಬೇಕಾಗಿದೆ. ಉಮರ್ ಅವರು ಹೇಳಿದಾಗೆ ಮತ್ತೆ ಅಶೋಕ್ ಅವರು ಮತ್ತು ಬಸವರಾಜ್ ಹೇಳಿದಾಗೆ ನಾವು ಮೊದಲ ಏನು ಈ ರೀತಿಯ ಒಂದು ಜನಾಂದೋಲನವನ್ನು ಮಾಡಿದ್ದೆವು. ಸೊ ಆ ಒಂದು ಆಂದೋಲನದ ಪರಿಣಾಮವಾಗಿ ಸರ್ಕಾರ ಪ್ಯಾಕೇಜ್ ಅನ್ನು ಒಂದು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದೀಗ ಸರ್ಕಾರ ಏನು ನಮ್ಮ ನಿನ್ನೆ ನಡೆದಂತ ಕಾಲಿತಟ್ಟೆ ಕಾಲಿಚೀಲ ಏನು ಈ ಆಂದೋಲನ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲಾ ತಾಲೂಕುಗಳಲ್ಲೂ ಮನೆಗಳಲ್ಲಿ ಈ ಒಂದು ಆಂದೋಲನ ನಡೆದಿದೆ. ಇದರ ಒಂದು ಧ್ವನಿ ಆ ಸರ್ಕಾರಕ್ಕೆ ಅಂದ್ರೆ ಏನು ಮುಖ್ಯಮಂತ್ರಿಗಳಿಗೆ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡ ತಟ್ಟಿದೆ. ಅವರು ಇದೀಗ 2ನೆಯ ಏನು ಅಂತದ ಪ್ಯಾಕೇಜ್ ಘೋಷಣೆ ಮಾಡುವ ಬಗ್ಗೆ ಕೂಡ ಚಿಂತನೆ ನಡೆಸಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಈ 3 ಮಂದಿ ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡ್ರು. ಎಲ್ಲರೂ ಜನರ ಪರವಾಗಿ ಆ ಧ್ವನಿ ಎತ್ತಿರುವಂಥದ್ದು. ತಕ್ಕ ಮಟ್ಟಿಗಾದರೂ ಏನು ಈ ಧ್ವನಿ ಸರ್ಕಾರಕ್ಕೆ ಕೇಳುವಂತಾಗಲಿ, ಈ ಕಷ್ಟ ಕಾಲದಲ್ಲಿ, ಈ ದುರಿತ ಕಾಲದಲ್ಲಿ ಸರ್ಕಾರ ಜನರ ನೋವಿಗೆ ಸ್ಪಂದಿಸುವಂತಾಗಲಿ. ಇಷ್ಟು ಹೇಳ್ತಾ ನಾನು ಈ ಒಂದು ಸಂವಾದಕ್ಕೆ ಭಾಗವಹಿಸಿದಂತ ಉಮರ್ UH ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಮಾತಾಡಿದಂತ ಅಶೋಕ್ ಅವರಿಗೆ ಮತ್ತು ಬಸವರಾಜ್ ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.